ನಮಸ್ಕಾರ. ಸಪ್ತಸಾಗರ ಪರ್ಯಂತಂ ತೀರ್ಥಸ್ನಾನ ಫಲಂ ತೂಯತ್ ಗುರುಪಾದ ಪಯೋ ವಿಂದೋಹ ಸಹಸ್ರಂ ಸೇನ ತತ್ಫಲಂ ಎನ್ನುವಂಥ ಒಂದು ಶ್ಲೋಕ ಇದೆ. ಆ ಶ್ಲೋಕದ ಸರಳ ಅರ್ಥ ಅಂದರೆ ಸಪ್ತಸಾಗರಗಳಲ್ಲಿ ನಾವು ತೀರ್ಥ ಸ್ನಾನವನ್ನು ಮಾಡುವುದಕ್ಕಿಂತ ಹೆಚ್ಚಿನ ಪುಣ್ಯ ಪ್ರಾಪ್ತಿಯಾಗುವುದು ಗುರುವಿನ ಪಾದವನ್ನು ತೊಳೆದಂತಹ ಆ ಗುರುವಿನ ಆ ಪಾದೋದಕದಿಂದ ಎನ್ನುವಂತಹ ಮಾತುಗಳಿದೆ. ಅದ್ಭುತವಾದಂಥ ಸ್ಥಾನವನ್ನು ಗುರುಗಳಿಗೆ ನೀಡಲಾಗಿದೆ ಈ ದೇಶದಲ್ಲಿ. ಅದೇ ರೀತಿ ಗುರು ಎಂದರೆ ವ್ಯಕ್ತಿಯಲ್ಲ, ಗುರು ಎಂದರೆ ಸರ್ವಾಂತರ್ಯಾಮಿಯಾದಂತಹ ಪ್ರಜ್ಞೆ, ಗುರು ಎಂದರೆ ಪರಮ ಸತ್ಯ ಎನ್ನುವಂತಹ ಮಾತುಗಳು ಕೂಡ ಇದೆ. ಈ ಮಾತುಗಳನ್ನು ನಾನು ಇವತ್ತು ಯಾಕೆ ಉಲ್ಲೇಖ ಹೇಳ್ತಾ ಇದ್ದೇನೆ ಅಂದರೆ, ಇವತ್ತು ಇಡೀ ರಾಷ್ಟ್ರ ಶಿಕ್ಷಕರ ದಿನವನ್ನು ಆಚರಣೆ ಮಾಡ್ತಾ ಇದೆ. ಈ ರಾಷ್ಟ್ರ ಕಂಡ ಶ್ರೇಷ್ಠ ಮುತ್ಸದ್ದಿ ಶಿಕ್ಷಕರಾಗಿದ್ದಂತಹ ಡಾಕ್ಟರ್ ಸರ್ವಪಳ್ಳಿ ರಾಧಾಕೃಷ್ಣನ್ ಅವರ ಜನ್ಮದಿನವನ್ನು ಶಿಕ್ಷಕರ ದಿನವನ್ನಾಗಿ ಆಚರಣೆ ಮಾಡಿಕೊಳ್ಳಲಾಗ್ತದೆ. ಈ ಶಿಕ್ಷಕರ ದಿನದ ಶುಭಾಶಯಗಳನ್ನು ಎಲ್ಲ ಗುರುಗಳಿಗೆ, ಅದು ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ವಿದ್ಯೆಯನ್ನು ನೀಡಿರುವಂಥ ಎಲ್ಲ ಗುರುಗಳಿಗೆ ವಂದಿಸುತ್ತಾ, ಅವರಿಗೆ ಸಮರ್ಪಿಸುತ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಆರಂಭಿಸುತ್ತಿದ್ದೇವೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಕೂಡ ಒಬ್ಬರು ಗುರು ಇದ್ದಾರೆ. ಅವರು ಜ್ಯೋತಿಷ್ಯ ಶಾಸ್ತ್ರದ ಮುಖೇನವಾಗಿ ನಿಮ್ಮೆಲ್ಲರ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡುವ ಪ್ರಯತ್ನವನ್ನು ಕಳೆದ 16 ಅಂದರೆ 16 ವರ್ಷಗಳಿಂದ ಮಾಡ್ತಾ ಬಂದಿದ್ದಾರೆ. ಜ್ಯೋತಿಷ್ಯ ವಿದ್ವಾನ್ ಸಾಮ್ರಾಟ್ ಉಮೇಶ್ ಆಚಾರ್ಯ ಅವರು ಕೇವಲ ಜ್ಯೋತಿಷ್ಯ ಶಾಸ್ತ್ರವನ್ನು ಮಾತ್ರ ಮಾಡುವುದಲ್ಲದೆ ಬೆಂಗಳೂರಿನ ವಿನಾಯಕ ಲೇಔಟ್ನ ವಿನಾಯಕ ದೇವಸ್ಥಾನದ ಧರ್ಮದರ್ಶಿಗಳಾಗಿ ಕೂಡ ಕೆಲಸವನ್ನು ಮಾಡ್ತಿದ್ದಾರೆ ಮತ್ತು ಕ್ಷೇತ್ರದ ನಿರ್ಮಾಣದಲ್ಲಿ ಸಂಪೂರ್ಣವಾಗಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಒಂದಷ್ಟು ಬಡ ವಿದ್ಯಾರ್ಥಿಗಳಿಗೆ ವಿದ್ಯಾದಾನವನ್ನು ಮಾಡುವಂತಹ ಪ್ರಯತ್ನಕ್ಕೆ ಕೂಡ ಮುಂದಾಗಿದ್ದಾರೆ. ಗುರುಗಳನ್ನು ನಿಮ್ಮೆಲ್ಲರ ಪರವಾಗಿ ಮತ್ತು ನಮ್ಮ ಟಿವಿಯ ಸಮಸ್ತ ವೀಕ್ಷಕ ಬಂಧುಗಳ ಪರವಾಗಿ ಜ್ಯೋತಿಷ್ಯ ಲೋಕ ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಗೌರವಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಶ್ರೀ ಗುರುಭ್ಯೋ ನಮಃ. ತಮ್ಮ ಕೂಡ ಶಿಕ್ಷಕರ ದಿನದ ಶುಭಾಶಯಗಳು. ನಾ ಗುರುರ್ ಅಧಿಕಂ, ಗುರುವಿಗಿಂತ ಇನ್ನೊಂದು ಶ್ರೇಷ್ಠ ಸ್ಥಾನ ಬೇರೊಂದಿಲ್ಲ ಅಂತ. ನಾ ಗುರುರ್ ಅಧಿಕಂ. ಗುರು ಅಂತ ಹೇಳಿದರೆ ನಾವು ನೀವೆಲ್ಲ ತಿಳ್ಕೊಳ್ಳೇಬೇಕು. ಈಗ ನಾನು ನಿಮ್ಮ ಎದುರಿಗೆ ಏನಾದರೂ ಈ ಶಾಸ್ತ್ರವನ್ನು ಹೇಳಬೇಕು ಅಂತಾಗಿದ್ದರೆ ಅದಕ್ಕೆ ನನಗೆ ವಿದ್ಯೆಯನ್ನು ಅನುಗ್ರಹಿಸಿದ ಪರಮ ಪೂಜ್ಯ ಶೃಂಗೇರಿ ಶ್ರೀ ಜಗದ್ಗುರು ನಾರ್ವೆ ನಾಗೇಂದ್ರ ಭಟ್ ಜಗದ್ಗುರು ಪೀಠದ ಆಸ್ಥಾನ ವಿದ್ವಾಂಸರು. ಹಾಗಾಗಿ ನಾವು ದಿನನಿತ್ಯದಲ್ಲಿ ಯಾವುದೇ ಒಂದು ಕರ್ತವ್ಯವನ್ನು ಮಾಡುವುದಾದರೂ ಸಹ ಅದರ ಹಿಂದೆ ಮಾರ್ಗದರ್ಶಕರು ಬೇಕು, ಅಥವಾ ಅದನ್ನು ನಮಗೆ ಅನುಗ್ರಹಿಸಿದಂತಹ ತಿಳಿಸಿದಂತಹ ವ್ಯಕ್ತಿಗಳು ಗುರುವಾಗ್ತಾರೆ. ನಮಗೆ ಗುರು ಅಂತ ಹೇಳುವ ಶಬ್ದದ ಹಿಂದೆ ಅರ್ಥ ಪ್ರತಿಯೊಬ್ಬರೂ ನಮಗೆ ಗುರುವಾಗಿರ್ತಾರೆ. ಶಾಲೆಯಲ್ಲೇ ಕಲಿಸಬೇಕಾಗಿಲ್ಲ, ಗುರುಕುಲದಲ್ಲೇ ಕಲಿಬೇಕು ಇಲ್ಲ, ಖಂಡಿತ ಇಲ್ಲ. ಯಾಕೆ ಅಂತ ಹೇಳಿದರೆ, ನಮಗೆ ಯಾವುದು ತಿಳಿಯದೇ ಇರುವ ವಿಷಯವನ್ನು ನಾವು ಯಾರಿಂದ ತಿಳಿಯಲ್ಪಡುತ್ತೇವೋ ಅವರು ಆ ವಿಷಯಕ್ಕೆ ಗುರುಗಳಾಗಿ ಬಿಡ್ತಾರೆ. ಹಾಗಾಗಿ ನಾವು ಎಲ್ಲರನ್ನೂ ಗುರು ಸಮಾನರಾಗಿ ಕಾಣುವುದರಿಂದ ಲೋಕ ಸಮಸ್ತ ಸುಖಿನೋ ಭವಂತು, ಎಲ್ಲರೂ ಸಮಸ್ತವಾದ ಭಾವನಾತ್ಮಕವಾದ ವಾತ್ಸಲ್ಯದಿಂದ ಕೂಡಿ ನಮ್ಮಿಂದ ನಾವೆಲ್ಲರೂ ವಿಧೇಯರಾಗಿ ಪರಸ್ಪರ ಭಾವಯಂತ ನಾವು ಹೇಗೆ ಭಾವನೆಯನ್ನು ಇನ್ನೊಬ್ಬರಿಗೆ ನಾವು ಸಮರ್ಪಿಸುತ್ತೇವೋ ಅದೇ ಭಾವನೆಯು ನಮಗೆ ಪ್ರಾಪ್ತಿಯಾಗುತ್ತೆ. ಇದೆಲ್ಲ ನಾವು ತಿಳ್ಕೊಂಡಾಗ ಮಾತ್ರ ಗುರುವಿನ ಮೂಲ ತತ್ವ ಏನು, ಗುರುವಿನಿಂದ ಪ್ರಾಪ್ತವಾಗುವ ಸತ್ಯ ಏನು ಹೇಳಿದರೆ, ಜೀವನದಲ್ಲಿ ಅಂತಿಮದವರೆಗೂ ಕ್ಷಣ ಗಣನೆಯವರೆಗೂ ಗುರು ಬೇಕಾಗುತ್ತೆ. ಹಾಗಾಗಿ ನಾವು ನೀವೆಲ್ಲ ಇಂತಹ ಅದ್ಭುತ ಅಮೂಲ್ಯ ಸಮಯಗಳನ್ನು ನಾವು ಚಿರಕಾಲ ಸ್ಮರಣೆ ಮಾಡಿಕೊಂಡಾಗ ಮಾತ್ರ ಧನ್ಯತೆಯ ಸ್ಥಾನಗಳು ನಮಗೆ ಪ್ರಾಪ್ತವಾಗುತ್ತೆ. ಗುರುವಿನಿಂದ ನಮಗೇನು ಸಿಗುತ್ತೆ ಅಂದರೆ, ಅದು ಅಕಾರ ಮಕಾರ ಗುಕ ಈ 3 ಅಕ್ಷರಗಳ ಹಿಂದೆ ಇರುವುದು ಜ್ಞಾನವನ್ನು ತೋರಿಸುವವರು ಅಥವಾ ಉತ್ತಮ ಮಾರ್ಗವನ್ನು ತಿಳಿಸುವವರು. ನಮ್ಮ ಜೀವನದಲ್ಲಿ ಪ್ರತಿ ಕ್ಷಣದಲ್ಲಿಯೂ ನಾವು ಇದನ್ನು ತಿಳ್ಕೊಳ್ಳಿಕ್ಕೆ ತಿಳ್ಕೊಳ್ತಲೇ ಇರ್ತೇವೆ, ಬಿಟ್ಟರೆ ತಿಳಿದಾಗಿದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅದರಿಂದ ಇಂತಹ ಗುರುವಿನ ವಿಶೇಷವಾದ ದಿನವನ್ನು ನಾವು ನೀವೆಲ್ಲ ಆ ಒಂದು ಕ್ಷಣ ಕಾಲ ಆ ಗುರುವಿನ ಸ್ಥಾನಕ್ಕೆ ನಮನವನ್ನು ಸಲ್ಲಿಸುತ್ತಾ ಅವರಿಗೆ ಅವರ ಅನುಗ್ರಹವನ್ನು ಬೇಡೋಣ ಅಂತ ಹೇಳಿ ಪ್ರಾರ್ಥಿಸ್ತೇನೆ. ಗುರುಗಳೇ, ಜ್ಯೋತಿಷ್ಯ ಮತ್ತು ವಿಜ್ಞಾನ ಒಂದಕ್ಕೊಂದು ಪೂರಕವಾಗಿ ಸಂಚರಿಸುವಂಥದ್ದು. ಜ್ಯೋತಿರ್ವಿಜ್ಞಾನ ಎನ್ನುವಂಥ ಮಾತು ಕೂಡ ಇದೆ, ಒಂದು ಶಬ್ದ ಅಲ್ಲ. ಇಲ್ಲ, ನನ್ನ ಪ್ರಶ್ನೆ ಈಗ, ಅಥವಾ ನನ್ನೊಂದು ಆಸಕ್ತಿ ಕುತೂಹಲ ಏನಂದರೆ, ವಿಜ್ಞಾನಕ್ಕೆ ನಾವು ಹೋಗುವಾಗ ಗುರುಗ್ರಹ, ನವಗ್ರಹಗಳಲ್ಲಿ ಗುರುಗ್ರಹ ಅತ್ಯಂತ ಬೃಹತ್ ಗ್ರಹ, ದೊಡ್ಡದಂಥ ಗ್ರಹ. ಇನ್ನು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಕೂಡ ಗುರುದೇಶ ಬಹಳ ವಿಶೇಷವಾಗಿರುವಂಥ, ಅದರ ಬಗ್ಗೆ ತಾವು ಹೇಳಬೇಕು. ನೋಡಿ ನವೀನ್ ಅವರೇ, ನೀವೀಗ ಜ್ಯೋತಿರ್ವಿಜ್ಞಾನ ಅಂತ ಹೇಳಿದಿರಿ.
ಈ ಜ್ಯೋತಿಷ್ಯ ಅಂತ ಹೇಳಿದರೆ ಧಾರ್ಮಿಕ ಪದ್ಧತಿಯಲ್ಲಿ ಶಾಸ್ತ್ರವನ್ನು ಹೇಳುವವನು. ಶಾಸ್ತ್ರ ಅಂತ ಹೇಳಿದರೆ ಏನು? ಜ್ಯೋತಿಷ್ಯ ಶಾಸ್ತ್ರ ಅಂತ ಹೇಳಿದರೆ ಅದೊಂದು ಜ್ಯೋತಿರ್ವಿಜ್ಞಾನವೇ. ಯಾಕೆ ಅಂತ ಹೇಳಿದರೆ ಇದು ಯಾವುದೇ ಒಂದು ಸ್ವಯಂಕೃತ ಇಚ್ಛೆಯಿಂದ ಹೇಳಲ್ಪಡುವಂತಹ ವಿದ್ಯೆಯೇ ಅಲ್ಲ. ಯಾಕೆ ಅಂತ ಹೇಳಿದರೆ ನವಗ್ರಹಗಳು, 27 ನಕ್ಷತ್ರಗಳು, 12 ರಾಶಿಗಳು, ಈ ಆಧಾರದ ಚಾರಸ್ಥಿತಿ ಅಂದರೆ ಈ ಫಲ ವಿಭಾಗವನ್ನು ನಿರ್ಧಾರ ಮಾಡಿದರೆ ಈ ಚಾರಸ್ಥಿತಿಯಲ್ಲಿ ಯಾವ ದಿನದಲ್ಲಿ ಯಾವ ವ್ಯಕ್ತಿಯ ಯಾವ ನಕ್ಷತ್ರ ರಾಶಿ ಲಗ್ನಾದಿಗಳ ನಿರ್ಧಾರದಿಂದ ಅವನು ಜನ್ಮ ಎತ್ತಿದಂತಹ ಒಂದು ಸಮಯದ ಆಧಾರದಿಂದ ಜನ್ಮಶಿಷ್ಟ ದಶಾಕಾಲ ಅಂಥೇಳಿ ಬರುತ್ತೆ. ಉದಾಹರಣೆಗಾಗಿ ಅಶ್ವಿನಿ ನಕ್ಷತ್ರದಲ್ಲಿ ಯಾರಾದರೂ ಹುಟ್ಟಿದರೆ ಕೇತು ಮಹಾರ್ದಶೆಯಲ್ಲಿಯೇ ಅವರು ಜನನಾಗಬೇಕು, ಬಿಟ್ಟರೆ ಬೇರೆ ಯಾವ ದಶಾಕಾಲದಲ್ಲೂ ಜನನ ಅಂತ ಹೇಳಲಿಕ್ಕೆ ಸಾಧ್ಯತೆ ಇಲ್ಲ. ನೀವು ಹೇಳಿದ ಹಾಗೆ ನಾವು ಇದನ್ನು ಹೇಗೆ ಖಗೋಳ ಜ್ಯೋತಿರ್ವಿಜ್ಞಾನ ಖಗೋಳಶಾಸ್ತ್ರ ಅಂತ ನಾವು ಇದನ್ನು ಹೇಗೆ ನಾಮಕರಣ ಇದಕ್ಕೆ ಮಾಡ್ತೇವೆ ಅಂದರೆ ಸೂರ್ಯ ಮತ್ತು ಚಂದ್ರಗ್ರಹಗಳ ಆಧಾರ ಸ್ಥಿತಿಯಿಂದ ದೃಗ್ಗಣಿತವಾದ ಆಧಾರದಿಂದ ಈ ಗ್ರಹಸ್ಥಿತಿಯ ಚಲನಾವಸ್ಥೆಯನ್ನು ನೀವು ಕಂಡುಕೊಂಡು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೇಳಲ್ಪಟ್ಟಂತಹ ಸೂರ್ಯಗ್ರಹಣ ಚಂದ್ರಗ್ರಹಣ ಎಷ್ಟು ನಿಖರವಾಗಿ ಸತ್ಯ ಅಂತ ನೀವೆಲ್ಲ ಒಪ್ಪುವಂತೆ ಆಗಿದೆಯೋ ಇದಕ್ಕೆ ನಾವು ಈ ಗತಿಸಿದ ಕಾಲದ ಸಮಯವನ್ನು ನಿರ್ಧರಿಸಲಿಕ್ಕೆ ಆಗದೇ ಇರುವಷ್ಟು ವರ್ಷ ಕಾಲದಿಂದ ಇದನ್ನು ನಾವು ಋಷಿಗಳು ಕಂಡುಹಿಡಿದುಕೊಂಡಂತಹ ನಮಗೆ ದಾನವಾಗಿ ಅನುಗ್ರಹ ಮಾಡಿದಂತಹ ಈ ಒಂದು ಶಾಸ್ತ್ರ. ಹಾಗಾದರೆ ಯಾವಾಗ ನೀವು ಖಗೋಳಶಾಸ್ತ್ರ ಅಥವಾ ಜ್ಯೋತಿರ್ವಿಜ್ಞಾನ ಅಂತ ಏನು ಹೇಳ್ತೀರೋ ಈ ವಿಜ್ಞಾನದ ಹಿಂದಿರುವುದು ಸೂರ್ಯಗ್ರಹಣ ಚಂದ್ರಗ್ರಹಣ ಅಂತ ನೀವು ಹೇಗೆ ಅದನ್ನು ನಿಖರವಾಗಿ ಒಪ್ಪಿಕೊಳ್ಳುವಂತಹ ಪ್ರತ್ಯಕ್ಷ ಸಾಕ್ಷಿ ಇದೆಯೋ ನಮಗೆ, ಈ ಸಾಕ್ಷಿ ಸತ್ಯವಾದರೆ ಇದು ಜ್ಯೋತಿರ್ವಿಜ್ಞಾನ. ಯಾಕೆ ಅದೇ ಆಧಾರದಿಂದ ಫಲ ವಿಭಾಗ ಗಣಿತ ವಿಭಾಗ ಅಂಥೇಳಿ ಈ ಶಾಸ್ತ್ರಗಳಲ್ಲಿ 2, 3, 4 ವಿಭಾಗಗಳನ್ನು ಮಾಡಿದ್ದೇವೆ. ಅದರಲ್ಲಿ ಫಲಕಥನ ಭಾಗಗಳು ಅಂತ ಹೇಳಿದರೆ ಯಾವ ಗ್ರಹ ಯಾವ ಭಾವದಲ್ಲಿದ್ದರೆ ಯಾವ ಫಲಗಳನ್ನು ಅವರು ನಮ್ಮ ಮೇಲೆ ಅನುಗ್ರಹಿಸುತ್ತಾರೆ ಅಂತ. ಹಾಗಾಗಿ ಹೇಳುವ ಶಾಸ್ತ್ರ ಜ್ಯೋತಿಷ್ಯ ಸುಳ್ಳಾಗಬಹುದು, ಜ್ಯೋತಿಷ್ಯ ಸುಳ್ಳಾಗಲಿಕ್ಕೆ ಸಾಧ್ಯತೆ ಇಲ್ಲ. ಅದು ನಾನು ಕೂಡ ನಾವು ಹೇಳುವುದರಲ್ಲಿ ನಮಗೆ ಅನುಭವದ ಮತ್ತು ಇನ್ನೂ ಅಧ್ಯಯನದ ಅವಶ್ಯಕತೆ ಇದ್ದು ನಾವು ಹೇಳುವ ವಿಷಯಗಳಲ್ಲಿ ಚಿಕ್ಕ ಪುಟ್ಟ ಲೋಪದೋಷಗಳು ಬರಬಹುದು ಅಂತ ನಾವು ಒಪ್ಪಿಕೊಳ್ಳಲೇಬೇಕು. ಆದರೆ ಶಾಸ್ತ್ರ ಅಂತೂ ಸುಳ್ಳಲ್ಲ. ಅದಕ್ಕೆ ಅಷ್ಟು ಆಳವಾದ ಏನು ಅಧ್ಯಯನ ಮತ್ತು ಅದಕ್ಕೆ ಬೇಕಾದಂತಹ ಇದರ ಹೇಳುವುದಾದರೆ ನಾವು ಮುಗಿಲಿಕ್ಕಿಲ್ಲ. ಅದು ಅಂತೂ ಒಟ್ಟಾರೆ ನಿಮ್ಮ ಶಬ್ದಕ್ಕೆ ನಿಮ್ಮ ಪ್ರಶ್ನೆಗೆ ನನ್ನ ಶಾಸ್ತ್ರದ ಉತ್ತರ ಏನು ಹೇಳಿದರೆ ಜ್ಯೋತಿರ್ವಿಜ್ಞಾನ ಮತ್ತು ಜ್ಯೋತಿಷ್ಯ ಶಾಸ್ತ್ರ ಇದು 2 ವಿಭಾಗ ಅಲ್ಲ, ಇದು ಒಂದೇ. ಈ ಜ್ಯೋತಿಷ್ಯ ಶಾಸ್ತ್ರವು 9 ಗ್ರಹಗಳ ಆಧಾರದಿಂದ ಗ್ರಹಸ್ಥಿತಿಯಿಂದ ಹೇಳಲ್ಪಡುವಂತಹ ಫಲಗಳು ಆಗಿರುವುದರಿಂದ ಇದು ಜ್ಯೋತಿರ್ವಿಜ್ಞಾನ ಜ್ಯೋತಿಷ್ಯ ಶಾಸ್ತ್ರ ಇದು 2 ಒಂದೇ. ಅಲ್ಲ, ನಾನು ಅದನ್ನು ಕೇಳಲಿಕ್ಕೆ ಹೋದದ್ದು ವಿಜ್ಞಾನದ ಪ್ರಕಾರ ಗುರುಗ್ರಹ ಅತ್ಯಂತ ಸೌರಮಂಡಲದಲ್ಲಿ ದೊಡ್ಡ ಗ್ರಹ. ಇನ್ನು ಜ್ಯೋತಿಷದಲ್ಲಿ ಗುರುವಿನ ದೃಷ್ಟಿ ಇದ್ರೆ ದೋಷಗಳು ಕಡಿಮೆ ಆಗ್ತದೆ, ಸಾಮಾನ್ಯ ಜ್ಞಾನ. ಕರೆಕ್ಟ್. ಯಾಕೆ ಅಂತ ಹೇಳಿದ್ರೆ ಯಾವುದೇ ತ್ರಿಕೋಣ ರಾಶಿಯಲ್ಲಿ ಗುರುವಿನಿಂದ 5, 7, 9ನೇ ಸ್ಥಾನದಲ್ಲಿ ಯಾವುದೇ ಪಾಪಗ್ರಹಗಳಿದ್ರೂ ಆ ಪಾಪಗ್ರಹಗಳ ಪಾಪತ್ವವು ದೂರ ಆಗ್ತದೆ, ಹಂತಿ ಬರುವುದಿಲ್ಲ ಅಂತ ಹೇಳುವ ಶಬ್ದ ಇದೆ. ನೀವು ಹೇಳಿದ್ದಾಗೆ ಹೌದು. ಯಾಕೆ ಅಂತ ಹೇಳಿದರೆ ನೋಡಿ, ಈ ಕೆಲವು ನಾವು ತಿಳ್ಕೊಳ್ತೇವೆ, ನಾವು ಸಹ ತುಂಬ ಊರಿಗೆ ತಿರುಗ್ತಾ ಇರ್ತೇವೆ. ಆದರೆ ನಾವು ಏನು ಶಾಸ್ತ್ರವನ್ನು ಮಾರ್ಗದರ್ಶನವಾಗಿ ಹೇಳುವಾಗ ನಿಮ್ಮ ಹಾಗೆಯೇ ಪ್ರಶ್ನೆಗಳು ತುಂಬ ಕಡೆಯಿಂದ ನಮಗೆ ಸಿಗ್ತಾ ಇರುತ್ತೆ. ಆದರೆ ಅದರ ಸತ್ಯ ಎಲ್ಲಿ ಅವರಿಗೆ ಗೊತ್ತಾಗಲಿಕ್ಕೆ ಸಾಧ್ಯ ಇದೆ? ಅನುಭವದಲ್ಲಿ ಮಾತ್ರ. ಈಗ ನಾವು ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲ ಅಂಥೇಳಿ 3 ಸಮಯಗಳನ್ನು ನಾವು ನಿಖರವಾಗಿ ನಿರ್ಧಾರವನ್ನು ಮಾಡಬಹುದು. ಈ ಹಿಂದೆ ಏನಾಗಿತ್ತು, ಒಂದು ಜಾತಕವನ್ನು ತೆಗೆದಾಗ ಅವರ ತಂದೆ ಹೇಗಿದ್ರು, ಅವರ ತಂದೆಯ ತಂದೆ, ಪಿತೃ, ಪಿತಾಮಹ, ಪ್ರಪಿತಾಮಹ ಇವರ ವ್ಯಕ್ತಿತ್ವಗಳು ಧಾರ್ಮಿಕವಾಗಿಯೋ ಆಧ್ಯಾತ್ಮಿಕವಾಗಿಯೋ ವ್ಯಾವಹಾರಿಕವಾಗಿಯೋ ವ್ಯಕ್ತಿಯಲ್ಲಿ ಮಾಡಿದ
ಪಾಪ ಪುಣ್ಯಗಳಿಗೆ ಅನುಸಾರವಾಗಿ ಒಂದು ಜಾತಕ ಹುಟ್ಟುವುದು ಅಂತಾಗಿದ್ದರೆ ಆ ಜಾತಕಕ್ಕೆ ಜನ್ಮ ಕೊಟ್ಟಂತಹ ವ್ಯಕ್ತಿಗಳ ಬಗ್ಗೆ ಗೊತ್ತಾಗಲೇಬೇಕಲ್ವಾ? ಹಾಗೆ ಆ ನಿರ್ಧಾರವನ್ನು ನಾವು ನಿರ್ಧರಿಸಿಕೊಂಡಾಗ ನೀವು ಹೇಳಿದ ಹಾಗೆ ನೋಡುವುದು, ಅಲ್ಲಿ ಪ್ರಬಲವಾದ ಶುಭ ಗ್ರಹಗಳು ಅಂತಿದ್ದಾರೆ, ಪಾಪಗ್ರಹಗಳು ಅಂತಿದೆ, ಛಾಯಾಗ್ರಹಗಳು ಅಂತಿದೆ. ಹಾಗೆ ಇದೆಲ್ಲ ವಿಭಜನೆಯನ್ನು ಮಾಡಿ ನೀವು ಹೇಳಿದ ಹಾಗೆ ಆ ಶಾಸ್ತ್ರದ ಆಧಾರದಿಂದ ಕೇಳುಗರಿಗೆ ಅಥವಾ ಅದು ಯಾವ ರೀತಿ ಶಾಸ್ತ್ರವನ್ನು ಅಪೇಕ್ಷೆ ಪಡ್ತಾರೆ ಅವರಿಗೆ ಅದರ ಮಾರ್ಗದರ್ಶನವನ್ನು ಕೊಡುವ ನಿಯಮ. ಅಲ್ಲಿ ಕೂಡ ಗುರುವಿಗೆ ವಿಶೇಷ ಮಾನ್ಯತೆ. ಖಂಡಿತ. ನೋಡೋಣ, ಪ್ರಥಮ ಕರೆಯನ್ನು ಸ್ವೀಕರಿಸೋಣ. ನಮಸ್ಕಾರ. ನಮಸ್ಕಾರ ಗುರುಜಿ. ಹೇಳಿ, ಯಾರು ಮಾತಾಡ್ತಾರೆ? 6/5/2001. 6/5/2001, ಮೇ 6, 2001 ಬೆಳಿಗ್ಗೆ 6:40. 6:40 ಬೆಳಿಗ್ಗೆ. ಯಾರ ಇದು? ಮಗನ ವಿದ್ಯಾಭ್ಯಾಸದ ಬಗ್ಗೆ. ಮಗನ ಹೆಸರು ಹೇಳ್ಬೋದಾ? ರಚನ್. ಸರಿ, ಏನು ರಚನ್ ವಿದ್ಯಾಭ್ಯಾಸದ ಬಗ್ಗೆ. ರಚನ್, ಓಕೆ. ಚಿತ್ತಾ ನಕ್ಷತ್ರ, ತುಲಾ ರಾಶಿಯಲ್ಲಿ ಜನನಾಗಿದ್ದಾರೆ, ಗೊತ್ತಿದೆಯಲ್ಲ? ಹೌದು. ಈಗ ತಾನೇ ಇವರಿಗೆ 20 ವರ್ಷ ಆಗಿದೆ. 20 ವರ್ಷ 4 ತಿಂಗಳು ಆಗಿರ್ಬೋದು. ಈಗ ಇವರಿಗೆ ನಡೆಯುವಂತಹ ದಶಾಕಾಲ ರಾಹು ಮಹಾರ್ದಶೆಯ ಎಂಡ್ ಸ್ಟೇಜಲ್ಲಿದೆ. ಸಂಧಿ ಶಾಂತಿ ಅಂತ ಮಾಡಿದ್ದೀರಾ? ಇಲ್ಲ. ನೋಡಿ, ಸರಿ ನೆನ್ಪಿಟ್ಕೊಳ್ಳಿ. 15/9/21, ಇವತ್ತೆಷ್ಟು ತಾರೀಕು? ಇವತ್ತು 5. ಇನ್ನು 10 ದಿನದಲ್ಲಿ ಒಂದು ರಾಹು ಬೃಹಸ್ಪತಿ ಸಂಧಿ ಇದೆ ಇವರಿಗೆ. ರಾಹು ಬೃಹಸ್ಪತಿ ಸಂಧಿ ಅಂದ 15/9/2021 ರಾಹು ದಶ ವಿರಾಮವಾಗುತ್ತೆ. ನಂತರ ಗುರು ಮಹಾರ್ದಶೆ ಪ್ರಾರಂಭ ಆಗುತ್ತೆ. ಹಾಗಾಗಿ ಈ ರಾಹು ಮಹಾರ್ದಶೆಯಲ್ಲಿ ಇವರಲ್ಲಿ ವ್ಯಾಸಂಗ ಮತ್ತು ವಿದ್ಯೆ ಮತ್ತು ಇನ್ನು ಮುಂದಿನ ದಿನದ ದಿನಚರಿಗಳು ಈ ಹಿಂದೆ ನಡೆದಂತಹ ವ್ಯಕ್ತಿತ್ವದಲ್ಲಿ ವಿಕಾಸವಾಗಿ ಮುಂದಿನ ದಿನದಲ್ಲಿ ಇವರು ಅದ್ಭುತವಾದ ವ್ಯಕ್ತಿತ್ವವನ್ನು ಪಡ್ಕೊಳ್ತಾರೆ. ಸಾತ್ವಿಕವಾಗಿ, ಶ್ರೇಷ್ಠತೆಯಾಗಿ, ಜ್ಞಾನವಂತರಾಗಿ, ಯಾವ ಸ್ಥಾನಕ್ಕೆ ಎಷ್ಟು ಗೌರವಿಸಬೇಕು ಅಂತ ಹೇಳುವ ಭಾವನೆಗಳಿಂದ ಬದುಕುವ ಯೋಗವನ್ನು ಪ್ರಚೋದಿಸುವ ಗ್ರಹವೇ ನವೀನ್ ಅವರು ಹೇಳಿದ ಹಾಗೆ ಗುರು. ಆ ಗುರು ಇವರ ಜಾತಕದಲ್ಲಿ ಭಾಗ್ಯಾಧಿಪತಿಯಾಗಿ ಅನುಗ್ರಹ ರಾಶಿಯಲ್ಲಿದ್ದಾನೆ. ಹಾಗಾದರೆ ಈ ಗುರು ಮಹಾರ್ದಶಾ ಕಾಲವು ಭಾಗ್ಯಾಧಿಪತಿಯಾಗಿರುವುದರಿಂದ ಲಾಭಾಧಿಪತಿ ಕರ್ಮಾಧಿಪತಿಯಾದಂತಹ ಶನಿಯುಕ್ತನಾಗಿರುವುದರಿಂದ ಇದು ಮುಂದಿನ ದಿನದಲ್ಲಿ ಈ ರಾಹುವಿಗಿಂತಲೂ ಅಧಿಕವಾದ ಉನ್ನತ ಸ್ಥಾನಮಾನಗಳು ಲಭಿಸುತ್ತೆ. ಚಿಂತೆ ಮಾಡುವುದು ಬೇಡ. ಒಂದು. ಹಾಗಾಗಿ ಇನ್ನೊಂದು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಯಾಕೆ ಅಂತ ಹೇಳಿದರೆ, ಯೌವನ ಪ್ರಾರಂಭ ಕಾಲದಲ್ಲಿಯೇ ಈ ಮಹಾರ್ದಶ ಬಂದಿದೆ. ಹಾಗಾದರೆ ಯಾವುದೇ ಒಂದು ಅದೃಷ್ಟವು ಯೌವನ ಕಾಲದಲ್ಲಿ ಬಂದಾಗ ಅವರವರ ಜೀವಿತ ಕಾಲದಲ್ಲಿ ಅವರೇ ಶ್ರೇಷ್ಠವಾದ ಸ್ಥಾನವನ್ನು ಮುಟ್ಟುವ ವ್ಯಕ್ತಿತ್ವವನ್ನು ಈ ಗ್ರಹಗಳ ಅನುಗ್ರಹದ ಶಕ್ತಿಯಿಂದ ಪಡ್ಕೊಳ್ತಾರೆ. ಆ ಯೋಗ ನಿಮ್ಮ ಮಗುವಿಗೆ ಸಿಕ್ಕಿದೆ. ಅದರಿಂದಾಗಿ ಗುರು ಮಹಾರ್ದಶೆ ಚೆನ್ನಾಗಿದೆ. ವ್ಯಾಸಂಗದಲ್ಲಿ ಬದಲಾವಣೆ ಮತ್ತು ಸ್ಥಾನಪಲ್ಲಟ ಇತ್ಯಾದಿಯ ಕೆಲವು ಅದ್ಭುತ ಯೋಗಗಳನ್ನು ಆಗುವುದೆಲ್ಲ ಒಳ್ಳೆಯದಕ್ಕೆ. ಈಗ ಇನ್ನು ಮುಂದೆ ಆಗುವ ಏನು ಸಮಯದ ರಿಸಲ್ಟ್ ಅಥವಾ ಏನು ಅವರ ಜೀವನದ ಶೈಲಿ, ಇದೆಲ್ಲವೂ ಈ ಹಿಂದಿನಿಗಿಂತ ಮುಂದಿನ ದಿನದಲ್ಲಿ ಭಿನ್ನವಾದ ಪಾಸಿಟಿವ್ ಒಳ್ಳೆಯ ರೀತಿಯ ಫಲಗಳು ಉಂಟಾಗುತ್ತೆ. ಹಾಗಾಗಿ ಈ ಗುರು ಮಹಾರ್ದಶ ಚೆನ್ನಾಗಿದೆ. ರಾಹು ಬೃಹಸ್ಪತಿ ಸ್ವಲ್ಪ ಜಾಗ್ರತೆ ಮಾಡಿ. ಇನ್ನೂ ಒಂದು ಸಂಧಿ ಮುಗಿದ ಮೇಲೂ ಒಂದು 6 ತಿಂಗಳ ಕಾಲ ಸ್ವಲ್ಪ ಸಂಧಿ ದೋಷಗಳು ಉಂಟಾಗುತ್ತೆ. ಈಗ ಇದೇ 19 ತಾರೀಕಿನಿಂದ 2021 ನವಂಬರ್ವರೆಗೆ ಪ್ರಯಾಣದಲ್ಲಿ ಜಾಗ್ರತೆ ಮಾಡಲಿ. ಹಾಗೆ ಯಾವುದಾದ್ರೂ ಡೇರಿಂಗ್ ಯೂಸ್ ಮಾಡುವಂತಹ ಗುಣಗಳಿದ್ದರೆ ಅದನ್ನು ಕಡಿಮೆ ಮಾಡಿಬಿಡಲಿ. ಆದಷ್ಟು ಸೈಲೆಂಟಾಗಿ, ಕೂಲಾಗಿ, ಗಡಿಬಿಡಿ ಮಾಡದೆ ಜೀವನ ಮಾಡಲಿ. ಈ ದಶಾಕಾಲದಲ್ಲಿ ಸಂಧಿ ಶಾಂತಿ, ತಕ್ಷಣ ರಾಹು ಬೃಹಸ್ಪತಿ ಸಂಧಿ ಶಾಂತಿ ಮಾಡುವುದು ಒಳ್ಳೆಯದು. ಸರಿ ಅಮ್ಮ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ವೀಕ್ಷಕರೇ, ತಾವು ಕೂಡ ಕರೆ ಮಾಡಬಹುದು. ತಮ್ಮ ಪ್ರಶ್ನೆಗಳಿಗೆ ಗುರುಗಳಿಂದ ಉತ್ತರವನ್ನು ಕಂಡುಕೊಳ್ಬಹುದು ಅಂತ ಹೇಳ್ತಾ ಮುಂದಿನ ಕರೆಯನ್ನು ಸ್ವೀಕರಿಸುತ್ತಿದ್ದೆ. ನಮಸ್ಕಾರ. ಹೇಳಿ ಅಮ್ಮ, ಯಾರು ಮಾತಾಡ್ತಾರೆ? ಸ್ವಲ್ಪ ಜೋರಾಗಿ ಮಾತಾಡಿ. ನಾನು ಮಂಗಳೂರಿಂದ ಮಾತಾಡೋದು. ನನ್ನ ಮಗನ ಬಗ್ಗೆ ಕೇಳಬೇಕಿತ್ತು. ಅವರ ಹೆಸರು, ಜನ್ಮ ದಿನಾಂಕ ಮತ್ತು ಸಮಯ? ಅವನ ಹೆಸರು ವರುಣ. 2/8/92. 2/8/92.
92 ಬೆಳಿಗ್ಗೆ 6:55 ಮಂಗಳೂರು. ಬೆಳಿಗ್ಗೆ 6:55 ಆಗಸ್ಟ್ 2 ಅಲ್ಲ? ಮಂಗಳೂರು. ಸರಿ, ಓಕೆ. ಏನ್ ಕೇಳಿಕ್ಕಿದೆ ಮಗನ ಬಗ್ಗೆ ವಿಶೇಷವಾಗಿ? ಇಂಥದ್ದೇ ಪ್ರಶ್ನೆ ಅಂತ ಇದೆಯಾ? ಹೌದೌದು. ಅವನಿಗೆ ಒಂದು 2 ವೀಲರ್ ಶೋರೂಮ್ ಇಡ್ಬೇಕಂತ ಮನಸ್ಸುಂಟು. ಅದು ಇಟ್ರೆ ಏನು ನಡಿಬಹುದಾ ಅಂತ, ಮತ್ತು ಅವನ ಮದುವೆ ವಿಷಯ. ಸರಿ ಹಾ. ಸರಿ ಸರಿ. ನಮಸ್ಕಾರಮ್ಮ. ನಮಸ್ಕಾರ. ವರುಣ. ಹೌದು. ವರುಣ. ಓಕೆ, ವರುಣ ಅಂದರೆ ಜಲ ದೇವತೆ. ಹಾಂ, ಓಕೆ, ಒಳ್ಳೆಯ ಹೆಸರೇ. ಯಾಕೆ ಅಂತ ಹೇಳಿದರೆ ಅವರಿಗೆ ಕರ್ಕಾಟಕ ಲಗ್ನದಲ್ಲಿ ಜನನಾಗಿದ್ದಾರೆ. ಚಂದ್ರನು ಜಲಕಾರಕನೂ ಹೌದು. ಈ ಹೆಸರು ಚೆನ್ನಾಗಿದೆ, ಅದೃಷ್ಟ ಕೊಡುತ್ತೆ, ಇದರಲ್ಲಿ ಚಿಂತೆ ಮಾಡೋದು ಬೇಡ. ಒಂದು. ಎರಡನೇದಾಗಿ ಇವರದ್ದು ಉತ್ತರಾ ನಕ್ಷತ್ರ ಕನ್ಯಾ ರಾಶಿಯಲ್ಲಿ ಜನನಾಗಿದ್ದಾರೆ. ಹೌದು. ಈ ಉತ್ತರಾ ನಕ್ಷತ್ರ ಕನ್ಯಾ ರಾಶಿಗೆ ನೀವು ಈಗ ಕೇಳಿದಿರಿ ವಾಹನದ ಶೋರೂಮನ್ನು ಮಾಡುವಂತಹ ಭಾವನೆ. ಹೌದು. ಈಗ ಇವರಿಗೆ ನಡೀತಾ ಇರುವಂತಹ ದಶಾಕಾಲ ನೆನ್ಪಿಟ್ಕೊಳ್ಳಿ, 26/2/2013ರಿಂದ 26/2/2031 ಇಸ್ವಿಯವರೆಗೆ ಇವರಿಗೆ ನಡೀತಾ ಇರುವಂತಹ ದಶಾಕಾಲ ರಾಹು ದಶ. ರಾಹು ನಿಮ್ಮ ಮಗುವಿನ ಜಾತಕದಲ್ಲಿ ಏನಾದರೂ ಒಂದು ಅಷ್ಟು ಅತೀ ಶ್ರೇಷ್ಠವಾದ ಫಲದಾಯಕನಾಗುತ್ತಾನೆ ಈ ಗ್ರಹ ಅಂತ ಹೇಳಲಿಕ್ಕೆ ಅಸಾಧ್ಯ. ಒಂದು. ಎರಡನೇದಾಗಿ ಈಗ ರಾಹು ದಶೆಯಲ್ಲಿ ಬುಧ ಭುಕ್ತಿನಾಥನ ಫಲವು ನಿಮ್ಮ ಪಾಲಿಗೆ ಈಗ ಸ್ವಲ್ಪ ಇಂತಹ ಮಾಡಬೇಕು ಅಂತ ಹೇಳುವ ಗುಣ ಬಂದಿದೆ ಹೊರತಾಗಿ ಈ ರಾಹು ಚತುರ್ಥ ಭಾವಕ್ಕೆ ಅಷ್ಟು ಶುಭಪ್ರದನಲ್ಲ. ಲಗ್ನಾತ್ ಚತುರ್ಥ ವಾಹನಕ್ಕೆ ಸಂಬಂಧಪಟ್ಟ ವ್ಯವಹಾರಕ್ಕೆ ಸಂಬಂಧಪಟ್ಟ ವಿಷಯವನ್ನು ಮುಂದುವರಿಸಬಹುದಾ ಅಂತ ನೋಡಿದರೆ ಅದು ಅಷ್ಟು ಸಮಂಜಸ ಅಲ್ಲ ಅಂತ ಹೇಳ್ಬೋದು. ಆದರೂ ಮಾಡಬಾರ್ದು, ಖಂಡಿತವಾಗಿ ಮಾಡ್ಬೋದು. ಚತುರ್ಥ ಭಾವಕ್ಕೆ ಈ ವಾಹನದ ವ್ಯವಹಾರದ ಸ್ಥಳ ವಿಚಾರದಲ್ಲಿ ತಾಯಿಯ ಹೆಸರನ್ನು ಇಟ್ಟುಕೊಂಡು ತಾಯಿ ಪಾಲುದಾರರಾಗಿ ಇದರ ವ್ಯವಹಾರಕ್ಕೆ ಹೆಜ್ಜೆ ಇಟ್ಟರೆ ಅದು ನಿಮಗೆ ಶ್ರೇಯಸ್ಸನ್ನು ಕೊಡುತ್ತೆ, ಸಂಶಯವೇ ಬೇಡ. ಒಂದು, ಅದಕ್ಕೆ ನಿಮಗೆ ಅರ್ಥ ಆಗಿದೆ ಅಂತ ತಿಳ್ಕೊಳ್ತೇನೆ. ಇನ್ನು ಮದುವೆಯ ಬಗ್ಗೆ ಕೇಳಿದ್ದೀರಾ. ಈಗಾಗಲೇ ಇವರಿಗೆ 29 ವರ್ಷ 1 ತಿಂಗಳು ಚಿಲ್ಲರೆ ಆಗಿದೆ. ಈಗ ಇವರಿಗೆ ನಡೆಯುವಂತಹ ಏನು ದಶಾಭುಕ್ತಿಯ ಪ್ರಕಾರ ಈ ಬುಧ ಭುಕ್ತಿಯು ವಿವಾಹಕ್ಕೆ ಕಾರಕ ಗ್ರಹನಲ್ಲ. ಅದಲ್ಲದೆ ಕಳತ್ರ ಸಂಬಂಧಪಟ್ಟ ಸ್ಥಾನದ ಅಧಿಪತಿಯೂ ಅಲ್ಲ. ಹಾಗಾಗಿ ಇಲ್ಲಿ ಇವರಿಗೆ ವಿವಾಹ ಸುಮಾರಾಗಿ 2022 ನವಂಬರ್ ನಂತರ 2023 ನವಂಬರ್ ಮಧ್ಯದಲ್ಲಿ ಆಗುವ ಯೋಗ ಇದೆ. ಅಂದರೆ ಪೂರ್ಣ 30 ವರ್ಷ ತುಂಬಬೇಕು ಅಂತ ಹೇಳ್ಬೋದು. ಹಾಗಾಗಿ ಅಲ್ಲಿ ಇವರಿಗೆ ಈ ಬುಧ ಭುಕ್ತಿಯ ಅಂತಿಮ ಸಮಯದಲ್ಲಿ ಇವರಿಗೆ ಮಂಗಳ ಕೆಲಸ ನೆರವೇರುವ ಯೋಗ ಉಂಟಾಗುತ್ತೆ. ಇನ್ನು ಮದುವೆಗಿಂತ ಮುಂಚೆ ಜಾತಕವನ್ನು ಚೆನ್ನಾಗಿ ಹೊಂದಾಣಿಕೆ ಮಾಡಿಕೊಳ್ಳುವ ಬಗ್ಗೆ ನೆನಪಿನಲ್ಲಿ ಇಟ್ಕೊಳ್ಳಿ. ಯಾಕೆ ಅಂತ ಹೇಳಿದರೆ ಸಪ್ತಮ ಭಾವದಲ್ಲಿ ಶನಿ ಇದ್ದಾಗ ಸ್ವಲ್ಪ ಮಡದಿ ಗಂಡ ಹೆಂಡತಿಯರ ಇದರಲ್ಲಿ ಮೃತ್ಯು ಅಂತ ಅದಕ್ಕೆ ಹೇಳುವುದಿಲ್ಲ, ಸ್ವಲ್ಪ ಭಾವನಾತ್ಮಕವಾದ ವ್ಯತ್ಯಾಸಗಳು ಉಂಟಾಗುತ್ತದೆ ಅಂತ ಹೇಳುವ ಕ್ರಮದಿಂದ ಇರುವುದರಿಂದಾಗಿ ಅದಕ್ಕೆ ಕಂಪ್ಯಾರಿಟಿ ಮೇಳಾಮೇಳಿ ಅಂತ ಹೇಳುವುದು ಅದು ಏನಿದೆ ಅದನ್ನು ಚೆನ್ನಾಗಿ ಮಾಡಿಕೊಂಡಾಗ ಒಳ್ಳೆಯದಾಗುತ್ತೆ. ದೇವರು ಒಳ್ಳೇದು ಮಾಡಲಿ. ನಮಸ್ಕಾರ. ಧನ್ಯವಾದಗಳಮ್ಮ. ವೀಕ್ಷಕರೇ, ತಾವು ಕೂಡ ಕರೆ ಮಾಡಬಹುದು. ತಮ್ಮ ಪ್ರಶ್ನೆಗಳಿಗೆ ಗುರುಗಳಿಂದ ಉತ್ತರವನ್ನು ಕಂಡುಕೊಳ್ಬೋದು. ಕರೆ ಮಾಡಬೇಕಾದಂಥ ದೂರವಾಣಿ ಸಂಖ್ಯೆ ತಮಗೆ ಅಲ್ಲಿ ಕಾಣಿಸ್ತಾ ಇದೆ. 63 62 39 40 10 ಕರೆಗಳನ್ನು ಮಾಡಿ ಯಾರ ಬಗ್ಗೆ ಕೇಳಿಕಿದ್ದು ಅವರ ಜನ್ಮದ ದಿನಾಂಕ ಮತ್ತು ಸಮಯವನ್ನು ಹೇಳಬೇಕು. ಒಂದು ವೇಳೆ ಅವರು ಹುಟ್ಟಿದ್ದು ಹೊರ ದೇಶದಲ್ಲಿ ಅಥವಾ ದೂರ ಸ್ಥಳದಲ್ಲಿ ಆದರೆ ಆ ಸ್ಥಳವನ್ನು ಕೂಡ ಹೇಳಬೇಕಾಗ್ತದೆ ಅಂತ ಹೇಳುತ್ತಾ ಮತ್ತೊಂದು ಕರೆಯನ್ನು ಸ್ವೀಕರಿಸ್ತಾ ಇದ್ದೇವೆ. ನಮಸ್ಕಾರ. ಹಲೋ, ನಮಸ್ಕಾರಮ್ಮ. ಹೇಳಿ ತಮ್ಮ ಹೆಸರು. ತಂಗಿಯ ಬಗ್ಗೆ ಕೇಳಬೇಕಿತ್ತು. ಸವಿತಾ ಅಂತ. ಸವಿತಾ ಅವರ ಜನ್ಮ ದಿನಾಂಕ ಮತ್ತು ಸಮಯ ಹೇಳಿ. 6/4/1993. 93 ಏಪ್ರಿಲ್ 6 93. ಸಮಯ? ಹೌದು. ಸಮಯ 11:20. 11:20 ಮಧ್ಯಾಹ್ನ ರಾತ್ರಿಯ? ರಾತ್ರಿ. ಸರಿ. ಓಕೆ, ಯಾವ ವಿಷಯದ ಬಗ್ಗೆ ಬೇಕಿತ್ತು? ಹಸ್ತ ನಕ್ಷತ್ರ ಕನ್ಯಾ ರಾಶಿ ಮದುವೆ. ಹೌದು. ಮದುವೆ ಬಗ್ಗೆನಾ? ಹೌದು ಸರ್. ನೋಡಿ, ಈ ಹಸ್ತ ನಕ್ಷತ್ರ ಕನ್ಯಾ ರಾಶಿ ನಿಜವಾಗಿ
ಜಾತಕ ಈ ಮಗುವಿನದ್ದು ತುಂಬ ಚೆನ್ನಾಗಿದೆ. ಇವರು ಒಳ್ಳೆಯ ಉದ್ಯೋಗದಲ್ಲಿ ಅಡ್ಮಿನಿಸ್ಟ್ರೇಟಿವ್ ಅಂದರೆ ಸ್ವಲ್ಪ ಉತ್ತಮವಾದಂತಹ ಯಾವುದಾದ್ರೂ ವಿದ್ಯಾ ಕ್ಷೇತ್ರಗಳಲ್ಲಿಯೋ ಅಥವಾ ಯಾವುದಾದ್ರೂ ಒಂದು ಒಳ್ಳೆಯ ಸ್ಥಾನಮಾನಗಳನ್ನು ಅಲಂಕರಿಸಿಕೊಳ್ಳುವಂತಹ ಉದ್ಯೋಗದಲ್ಲಿರುವ ಜಾತಕ ಇದು. ಒಂದು ವಿದ್ಯಾಧರೆ. ಇನ್ನೊಂದು ಏನ್ ಮಾಡ್ಕೊಂಡಿದ್ದಾರಮ್ಮ? ಈಗ ಕೆಲ್ಸಕ್ಕೆ ಹೋಗ್ತಿದ್ದಾಳೆ, BSc ಮಾಡಿ. B.Ed ಮಾಡಿದಾರಾ? BSc. BSc. ಸರಿ ಸರಿ ಸರಿ. ಹಾಗಾಗಿ ಇವರಿಗೆ ಈಗ ನಡೀತಾ ಇರುವಂತಹ ದಶಾಕಾಲ ಗುರು ಮಹಾರ್ದಶೆ ನಡೀತಾ ಇದೆ ಈಗ ಪ್ರೆಸೆಂಟ್. ಈ ಗುರು ಮಹಾರ್ದಶೆಯು ಇವರಿಗೆ 2034ನೇ ಇಸ್ವಿಯವರೆಗಿದೆ. ಒಂದು ಈಗ ಗುರುದಶೆಯಲ್ಲಿ ಶನಿ ಭುಕ್ತಿ ನಡೀತಾ ಇದೆ. ಹಾಗಾದರೆ ಈ ಶನಿ ಭುಕ್ತಿ ಎಲ್ಲಿಗೆ ವಿರಾಮವಾಗುತ್ತೆ ಅಂತ ಹೇಳಿದರೆ 10/6/2023 10/6/2023 ಶನಿ ಭುಕ್ತಿ ನಡೀತಾ ಇದೆ. ಹಾಗಾದರೆ ಇಲ್ಲಿ ಮದುವೆಯ ಬಗ್ಗೆ ನೇರವಾಗಿ ಕೇಳಿದ್ದೀರಾ. ಇಲ್ಲಿ ಗುರುದಶ ಶನಿ ಭುಕ್ತಿ ಪರಸ್ಪರ ಈ ಎರಡು ಭಾವದ ಗ್ರಹಗಳು ಷಷ್ಠ ಅಷ್ಟಮ ಭಾವದಲ್ಲಿ 6, 8ನೇ ಸ್ಥಾನದಲ್ಲಿರುವುದರಿಂದ ಇಷ್ಟಾರ್ಥಗಳು ತಕ್ಷಣ ನೆರವೇರುವುದು ಮಧ್ಯಮ, ನಿಧಾನಗತಿಯೇ ಆಗುತ್ತೆ. ಇನ್ನು ಬಾಲಗಣಪತಿ ಹೋಮ ಕಡ್ಡಾಯವಾಗಿ ಮಾಡಿಸಬೇಕು ಒಂದು. ಎರಡನೇದಾಗಿ ಇವರಿಗೆ ಕುಂಭ ವಿವಾಹ ಅಂತ ಹೇಳುವ ಕ್ರಮವೂ ಮಾಡಿಸಬೇಕು. ಅದು ಮಾಡಿಸಿದ್ದೇವೆ. ಇನ್ನು ಬಾಲಗಣಪತಿ ಹೋಮ ಈ ಮಗುವಿಗೆ ನಿರಂತರವಾಗಿ ಗಣಪತಿ ಸಂಕಷ್ಟಿ ಚತುರ್ಥಿಯ ಆಚರಣೆಯನ್ನು, ಸಂಕಷ್ಟಿ ಚತುರ್ಥಿಗೆ ಶುಕ್ಲ ಪಕ್ಷದ್ದು ಮತ್ತು ಕೃಷ್ಣ ಪಕ್ಷ ಎರಡೂ ಚತುರ್ಥಿಗೆ ಕಡ್ಡಾಯವಾಗಿ ಮಹಾಗಣಪತಿಯ ಪ್ರಾರ್ಥನೆಯನ್ನು ಮನೆಯಲ್ಲಿ ಗರಿಕೆ ಅರ್ಚನೆಯೊಂದಿಗೆ ಮಾಡ್ತಾ ಬರಲಿ ಒಂದು. ಇನ್ನೊಂದು ಮದುವೆ ನೀವು ನೇರವಾಗಿ ಕೇಳಿದ್ದೀರಾ, ನಾನೊಂದು 2 ಸಮಯವನ್ನು ಕೊಡ್ತೇನೆ. ಒಂದು ಈಗಲೇ ನಾಡಿದ್ದು 19 ತಾರೀಕಿನ ನಂತರ ನವೆಂಬರ್ ಅಂತಿಮದೊಳಗಾಗಿ ನಿರ್ಧಾರವಾಗಿ ಬಿಟ್ಟರೆ ಓಕೆ, ಅದು ಸ್ವಲ್ಪ ಅಲ್ಪ ಪ್ರಮಾಣದ ಯೋಗ, ಸ್ವಲ್ಪ ಇದೆ ಅಷ್ಟೇ. ಇನ್ನು ಇಲ್ಲಿ ಏನಾದರೂ ನವೆಂಬರ್ ಒಳಗೆ ಆಗಲಿಲ್ಲ ಅಂತೇಳಿದರೆ ಬರುವ ನವೆಂಬರ್ 2022 ನವೆಂಬರ್ ದಾಟಬೇಕು. ಅದರ ಮೇಲೆ 2023 ನವೆಂಬರಿನ ಒಳಗಾಗಿ ಖಂಡಿತ ವಿವಾಹ ಯೋಗ ಇದೆ ಒಂದು. ಆದರೆ ಈ ವಿವಾಹ ಯೋಗ ಅಂತ ಹೇಳಿ ಯಾವಾಗ ಬರುತ್ತೆ, ಈ 2 ಕ್ರಮವನ್ನು ಇವರು ಮಾಡಲೇಬೇಕಾಗುತ್ತೆ ಅಂತ ಹೇಳ್ತೇನೆ. ಆದರೆ ಗುರು ಮಹಾರ್ದಶಾ ಕಾಲವು ಏಕಾದಶದಲ್ಲಿರುವುದರಿಂದ, ಲಗ್ನಾತಿ ಏಕಾದಶದಲ್ಲಿರುವಂತಹ ಗುರುಗ್ರಹ ಯಾವುದೇ ಪುಣ್ಯ ಪಾಪಗ್ರಹಗಳು ಯಾರೇ ಆಗಿರಲಿ ಏಕಾದಶದಲ್ಲಿ ಬಂದರೆ ಅಭಿಷ್ಟವನ್ನೇ ಕೊಡ್ತಾರೆ ಅಂತ ಶಾಸ್ತ್ರದಲ್ಲಿ ಇದೆ. ಅದರಿಂದಾಗಿ ಇವರ ಬದುಕಿನಲ್ಲಿ, ಜೀವನದಲ್ಲಿ ಈ ವ್ಯಾವಹಾರಿಕವಾಗಿಯೂ ಮತ್ತು ಮುಂದಿನ ದಿನದ ಸಂಸಾರಿಕವಾಗಿಯೂ ಒಳ್ಳೆಯ ಅನುಭವಗಳನ್ನು ಪಡ್ಕೊಳ್ತಾರೆ ಅಂತ ಹೇಳ್ತೇನೆ. ಇದನ್ನು ಪಾಲನೆ ಮಾಡಲಿ, ದೇವರು ಒಳ್ಳೇದು ಮಾಡಲಿ. ನಮಸ್ಕಾರ. ಧನ್ಯವಾದಗಳಮ್ಮ. ವೀಕ್ಷಕರೇ, ತಾವು ಕೂಡ ಕರೆ ಮಾಡಬಹುದು. ತಮ್ಮ ಪ್ರಶ್ನೆಗಳಿಗೆ ಗುರುಗಳಿಂದ ಉತ್ತರವನ್ನು ಕಂಡುಕೊಳ್ಬೋದು. ಜ್ಯೋತಿಷ್ಯ ಶಾಸ್ತ್ರದ ಮೂಲಕ ನಿಮ್ಮೆಲ್ಲರ ಪ್ರಶ್ನೆಗಳಿಗೆ ಗುರುಗಳು ಉತ್ತರವನ್ನು ನೀಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅದು ಇಂದು ನಿನ್ನೆಯದಲ್ಲ, 16 ವರ್ಷಗಳಿಂದಂದರೆ ನಮ್ಮ TV ಆರಂಭವಾದ ಆ ಕ್ಷಣದಿಂದಲೂ ನೇರ ಪ್ರಸಾರದಲ್ಲಿ ಜ್ಯೋತಿಷ್ಯವನ್ನು ನೀಡುವಂತಹ ಪ್ರಪ್ರಥಮ, ಅಂದರೆ ಮೊಟ್ಟ ಮೊದಲ ಪ್ರಯತ್ನ ಇಡೀ ಖಾಸಗಿ ವಾಹಿನಿಯ ಇತಿಹಾಸದಲ್ಲಿ ಅಂತ ಹೇಳುತ್ತಾ ಮತ್ತೊಂದು ಕರೆಯನ್ನು ಸ್ವೀಕರಿಸಿದ್ದೇವೆ. ನಮಸ್ಕಾರ. ಹಲೋ, ಹೇಳಿ ಸರ್, ತಮ್ಮ ಹೆಸರು? ನಮಸ್ತೆ ಸರ್. ನಮಸ್ತೆ. ಯಾರ ಬಗ್ಗೆ ಕೇಳಿಕಿದೆ? ನಮ್ಮ ಹೇಳಿ, ಜನ್ಮ ದಿನಾಂಕ ಮತ್ತು ಸಮಯ. 3/3/1964. ಮಾರ್ಚ್ 3, 64. ಸಮಯ ಸಮಯ ಮಧ್ಯಾಹ್ನ 1 ಗಂಟೆ. ಮಧ್ಯಾಹ್ನ ಮಧ್ಯಾಹ್ನ 1 ಗಂಟೆ. ಏನ್ ಕೇಳಲಿಕ್ಕಿದೆ? ನಮ್ದು ಸ್ವಲ್ಪ ಆರೋಗ್ಯ ಮತ್ತು ಹಣಕಾಸಿನ ಬಗ್ಗೆ ಸ್ವಲ್ಪ ಕೇಳಬೇಕಾಯ್ತು. ಆರೋಗ್ಯದ ಬಗ್ಗೆ ತಮ್ಮ ಪ್ರಶ್ನೆ ಇದೆ? ಆರೋಗ್ಯ ಮತ್ತು ಹಣಕಾಸು ಎರಡು. ಸರಿ 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 ಸರಿ. ಏನು ಹೆಸರಂದ್ರಿ? ಜಯರಾಮನ್. ಜಯರಾಮ್ ಅವರೇ, ನಮಸ್ಕಾರ. ನಮಸ್ಕಾರ. ಸುಮಾರು 57 ವರ್ಷ ಆಗಿದೆ. 6 ತಿಂಗಳು. 57 ವರ್ಷ 6 ತಿಂಗಳು. ಸ್ವಾತಿ ನಕ್ಷತ್ರ, ತುಲಾ ರಾಶಿ. ಸರಿ. ಈಗ ನಡೀತಾ ಇರುವ ದಶಾಕಾಲ ಬುಧ ಮಹಾರ್ದಶೆ ನಡೀತಾ ಇದೆ. 2005ರಿಂದ 17/2/2022 ಬರುವ ವರ್ಷ ಫೆಬ್ರವರಿ 17 ತಾರೀಕಿನವರೆಗೆ ಬುಧ ಮಹಾರ್ದಶ ನಡೀತಾ ಇದೆ. ಅಲ್ಲಿಗೆ ವಿರಾಮವಾಗಿ ನಂತರ ಕೇತು ಮಹಾರ್ದಶ ಪ್ರಾರಂಭ ಆಗಿದೆ. ಸುಮಾರಾಗಿ 2019ನೇ ಇಸ್ವಿ ಅಥವಾ 2018ನೇ ಇಸ್ವಿಯಿಂದ ನಿಮಗೆ ಈಗ ಏನು ಆರೋಗ್ಯ ಅಂತ ಹೇಳಿದಿರಿ, ಈ ಆರೋಗ್ಯದ ವಿಷಯದಲ್ಲಿ ಸ್ವಲ್ಪ ಏರುಪೇರುಗಳು ಚಿಕ್ಕದಾಗಿ ಕಾಣಿಸುತ್ತೆ. ಇದು ರೋಗ ಅಂತ
ಕನ್ಸಿಡರ್ ಮಾಡಲಿಕ್ಕೂ ಅಲ್ಲ, ಅಥವಾ ಅಲ್ಲ ಅಂತ ಹೇಳಲಿಕ್ಕೂ ಅಲ್ಲ. ಶುಗರು ಇರ್ಬೋದು, ಅಥವಾ BP ರಕ್ತದೊತ್ತಡಗಳು ಇರಬಹುದು, ನರ ಸಂಬಂಧಪಟ್ಟ ಚಿಕ್ಕ ಪುಟ್ಟ ಸಮಸ್ಯೆಗಳು ಇರಬಹುದು, ಮರೆತು ಹೋಗುವಂಥ ಮರೆವು ಅಂತ ಹೇಳುವುದು ಇರಬಹುದು. ಅದಲ್ಲದೆ ಇನ್ನೊಂದು ವ್ಯವಹಾರದ ಬಗ್ಗೆ ಕೇಳಿಬಿಟ್ಟಿದ್ದೀರಾ. ಯಾವುದೇ ದಶಾಕಾಲದ ಅಂತಿಮ ಸಮಯವು ಒಂದು ವ್ಯಕ್ತಿಯ ವ್ಯವಹಾರದಲ್ಲಿಯೋ, ವ್ಯಕ್ತಿತ್ವದಲ್ಲಿಯೋ, ಆರೋಗ್ಯದಲ್ಲಿಯೋ ಏರುಪೇರುಗಳಾಗುವುದು ಸಹಜ. ಇದನ್ನು ನೀವು ಮನಸ್ಸಲ್ಲಿ ಇಟ್ಕೊಳ್ಳಿ. ಅಂದರೆ ಬುಧ ದಶ ಶನಿ ಭುಕ್ತಿ ನಡೀತಾ ಇದೆ. ಶನಿ ಅತೀ ಕೆಟ್ಟದ್ದಾಗಿದ್ದಾನೆ ಅಂತ ಹೇಳುವುದಿಲ್ಲ. ಯಾಕೆಂತ ಹೇಳಿದರೆ ದೊಡ್ಡ ದೊಡ್ಡ ಜವಾಬ್ದಾರಿಗಳನ್ನು ಮುಗಿಸಿದಂತಹ ಹಂತದಲ್ಲಿದ್ದೀರ ತಾವು. ಹಾಗೆ ಮಕ್ಕಳ ವಿಷಯದಲ್ಲಿ ಮಂಗಳ ಕೆಲಸಗಳು ಎಲ್ಲ ನಡೆದಂತಹ ಲಕ್ಷಣ ಇದೆ ಅಂತ ಹೇಳ್ತೇನೆ. ಏನಂತೀರಾ? ಮಂಗಳ ಯಾವ್ದು ಆಗಿಲ್ಲ ಸರ್, ಆಗಿಲ್ಲ ಮಕ್ಕಳ ಯಾವ್ದು ಮಂಗಳ ಆಗಿಲ್ಲ, ಯಾವ್ದು ಆಗಿಲ್ಲ. ಹಾಗಾಗಿ ಎಲ್ಲ ಜವಾಬ್ದಾರಿಗಳನ್ನು ತಂದೆಯ ಸ್ಥಾನದಲ್ಲಿದ್ದು ಮುಗಿಸಿ ಆಗಿದೆ. ಇಳಿ ವಯಸ್ಸಿಗೆ ಹೋಗ್ತಾ ಇದ್ದೀರಿ. ಹಾಗಾಗಿ ನಾನು ಹೇಳೋದು ಇಲ್ಲಿ ಇನ್ನು ನಾವು ಹೇಳುವುದು, ಇಂತಹ ಸಂದರ್ಭಗಳಲ್ಲಿ ನಾವು ತುಂಬ ಚಿಂತೆಗೆ ಒಳಪಡುವಂತಹ ಸಾಧ್ಯತೆ ಇರಬಾರ್ದು. ಯಾಕೆಂದರೆ ನಿಮ್ಮ ಜಾತಕದಲ್ಲಿ ನಿಮಗೆ ಈ ಹಿಂದೆ ಗತಿಸಿದ್ದು ಅಂತ ಹೇಳಿದರೆ ಸುಮಾರಾಗಿ ನಿಮ್ಮ 18ರಿಂದ 28 ವರ್ಷ 30 ವರ್ಷದ ವಯಸ್ಸಿನ ಮಧ್ಯದಲ್ಲಿ ಆದಂತಹ ನಿಮ್ಮ ಪಿತೃಪಿತಾಮಹರ ವಿಷಯದಲ್ಲಿಯೋ, ಚಿಕ್ಕಪ್ಪ ದೊಡ್ಡಪ್ಪ ಈ ಸ್ಥಾನಮಾನಗಳಲ್ಲಿಯೋ ಸ್ವಲ್ಪ ಏನಾದರೂ ಮನಸ್ಸಿಗೆ ಕಿರಿಕಿರಿಯಾದಂತಹ ಘಟನೆಗಳು ಅಲ್ಲಿ ಕಾಣಿಸುತ್ತೆ. ಹಾಗಾದರೆ ಇಲ್ಲಿ ಈಗ ನೀವು ಮಾಡಬೇಕಾದದ್ದು ಸ್ವಲ್ಪ ಶಿವ ಪ್ರಾರ್ಥನೆಯನ್ನು ಪ್ರತಿದಿನ ಮಾಡ್ತಾ ಹೋಗಬೇಕು. ಮನೆಯಲ್ಲಿ ಒಂದು ಬೆಳಗ್ಗೆ ಸೂರ್ಯೋದಯಕ್ಕೆ ಎದ್ದು ಸ್ನಾನ ಮಾಡಿ ದೇವರ ಎದುರಿಗೆ ಕುಳಿತು, ನಮಗೆ ಬರುತ್ತೆ ಈಗ ಯೂಟ್ಯೂಬಲ್ಲಿ ಅಥವಾ ಕ್ಯಾಸೆಟ್ಟು ಅಥವಾ ಯಾವುದೋ ಪೆನ್ ಡ್ರೈವ್, ಇಂತಹ ಬೇಕಾದ ವ್ಯವಸ್ಥೆಗಳಿದೆ. ಅಂತಹ ರುದ್ರಪಾರಾಯಣವನ್ನು ಸ್ವಲ್ಪ ಕಿವಿಯಲ್ಲಿ ನೇರವಾಗಿ ಕೇಳ್ತಾ ಕೂತ್ಕೊಳ್ಳೋದು. ಹೇಳಲಿಕ್ಕೆ ಬರೆದಿದ್ದರೆ ಕೇಳೋದು. ಅದು ಹೇಳಲಿಕ್ಕೆ ಅಷ್ಟು ಸುಲಭವೂ ಇಲ್ಲ, ಯಾಕೆಂದರೆ ಅದನ್ನು ನಿರಂತರ ಕಂಠಪಾಠ ಮಾಡಿ ಹೇಳಬೇಕಾಗತ್ತೆ. ಅದರಿಂದಾಗಿ ಇದನ್ನು ಒಂದು ಮಾಡಿ. ಇನ್ನು ವ್ಯಾವಹಾರಿಕವಾದ ಸುಧಾರಣೆಗಳು ಚಿಂತೆ ಮಾಡಬೇಡಿ. ನವಂಬರ್ ನಂತರ ಒಂದು ಜೀವನದಲ್ಲಿ ಹೊಸ ತಿರುವುಗಳು ಉಂಟಾಗುತ್ತೆ. ನವಂಬರ್ ನಂತರ ಫೆಬ್ರವರಿಯಲ್ಲಿ ಒಂದು ಬದಲಾವಣೆಗಳು ಉಂಟಾಗುತ್ತೆ. ಬುಧ ದಶ ಅಂತಿಮವಾಗಿ ಕೇತು ದಶಾ ಕಾಲದಲ್ಲಿ ಒಮ್ಮೆ ಜಾತಕವನ್ನು ತೋರಿಸಿ ನಿಮ್ಮ ಮನೆಯವರ ಆರೋಗ್ಯದ ಬಗ್ಗೆ ಸ್ವಲ್ಪ ಜಾಗ್ರತೆ ಮಾಡಬೇಕಾಗುತ್ತೆ. ಕೇತು ಭುಕ್ತಿ ಬಂದಾಗ, ಸಪ್ತಮದಲ್ಲಿ ಕೇತು ಬಂದಾಗ ಭಾರಿ ಅಂದರೆ ಭಾರಿ ಹೆಂಡತಿಗೆ ಸ್ವಲ್ಪ ದೈಹಿಕ ಆರೋಗ್ಯ ಇತ್ಯಾದಿಗಳ ಸಮಸ್ಯೆಗಳು ಕಾಣಬಹುದು. ಕೇತು ದಶಾಕಾಲಕ್ಕಿಂತ ನವಂಬರ್ ಒಳಗಾಗಿ ಎಲ್ಲಾದರೂ ನಿಮ್ಮ ಆಪ್ತ ಗುರುಗಳ ಜ್ಯೋತಿಷಿಗಳ ಹತ್ತಿರ ಹೋಗಿ ಜಾತಕವನ್ನು ಕಡ್ಡಾಯವಾಗಿ ತೋರಿಸಿ ಅದಕ್ಕನುಗುಣವಾದ ಪರಿಹಾರಗಳನ್ನು ಅಥವಾ ನಿತ್ಯ ಜೀವನಕ್ಕೆ ಬೇಕಾದ ನಿಯಮಗಳನ್ನು ಪಾಲಿಸುವಂತಹ ತತ್ವವನ್ನು ಅಳವಡಿಸಿದರೆ ಶುಭವಾಗುತ್ತೆ. ಸಂತೋಷವಾಗಿರ್ತೀರಾ. ದೇವರು ಒಳ್ಳೇದು ಮಾಡಲಿ. ನಮಸ್ಕಾರ. ಧನ್ಯವಾದಗಳು. ವೀಕ್ಷಕರೇ, ತಾವು ಕೂಡ ಕರೆ ಮಾಡಬಹುದು. ತಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ಗುರುಗಳಿಂದ ಕಂಡುಕೊಳ್ಬೋದು. ಆದರೆ ಒಂದು ಪುಟ್ಟ ವಿರಾಮದ ಬಳಿಕ ನಿಮ್ಮೆಲ್ಲರನ್ನ ಅತ್ಯಂತ ಪ್ರೀತಿಪೂರ್ವಕವಾಗಿ ಜ್ಯೋತಿಷ್ಯ ಲೋಕಕ್ಕೆ ಕರೆದೊಯ್ತಾ ಇದ್ದೇನೆ. ನಿಮ್ಮೆಲ್ಲರ ಪ್ರಶ್ನೆಗಳಿಗೆ ತಮ್ಮ ಜ್ಯೋತಿಷ್ಯ ಶಾಸ್ತ್ರದ ಮೂಲಕ ಉತ್ತರವನ್ನು ನೀಡುವುದಕ್ಕಾಗಿ ಗುರುಗಳಾದಂಥ ಜ್ಯೋತಿಷ್ಯ ವಿದ್ವಾನ್ ಸಾಮ್ರಾಟ್ ಶ್ರೀ ಉಮೇಶ್ ಆಚಾರ್ಯ ಅವರಿದ್ದಾರೆ. ಅವ್ರ ಜೊತೆ ತಾವು ನೇರವಾಗಿ ಮಾತುಕತೆ ನಡೆಸ್ಬೋದು. ತಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಬೋದು ಅಂತ ಹೇಳುತ್ತಾ ಮುಂದಿನ ಕರೆಯನ್ನು ಸ್ವೀಕರಿಸಿದ್ದೇವೆ. ನಮಸ್ಕಾರ. ನಮಸ್ಕಾರ. ನಮಸ್ತೆ. ಹೇಳಿಮ್ಮ, ಯಾರ ಬಗ್ಗೆ ಕೇಳಿಕಿದೆ? ಅಕ್ಕನ ಮಗಳ ಬಗ್ಗೆ ಕೇಳಬೇಕಿತ್ತು. ಅವರ ಹೆಸರು ಮತ್ತು ಜನ್ಮ ದಿನಾಂಕ, ಸಮಯ? ಕೃತಿಕಾ. 27/4/27 ಏಪ್ರಿಲ್ 27 ಅಲ್ಲ? ಹೌದೌದು. 27/4/2012. 2012 ಹೇಳಿ. 12:22 ಅದು ಮಧ್ಯಾಹ್ನನಾ? ರಾತ್ರಿ. ಅಂದ್ರೆ ಅದು 27ರ ರಾತ್ರಿಯ 26ರ ರಾತ್ರಿಯ? 27ರ ರಾತ್ರಿ, ಅಂದ್ರೆ ಶುಕ್ರವಾರ ಬರ್ತದೆ. ಅಂದ್ರೆ 28 ಬೆಳಿಗ್ಗೆ ಆಗ್ತದೆ. 28 ಬೆಳಗ್ಗೆನಾ? ಹೌದು. 26ರ
27 ಬೆಳಗ್ಗೆ ಅದು 26ರ ರಾತ್ರಿ. 26ರ ಮಧ್ಯರಾತ್ರಿ. ಆರ್ದ್ರ ನಕ್ಷತ್ರ ಮಿಥುನ ರಾಶಿ. ಸರಿ ಸರಿ ಸರಿ. ಆರ್ದ್ರ ನಕ್ಷತ್ರ ಮಿಥುನ ರಾಶಿಯ ಹೌದೌದು ಸರಿ ಅಲ್ಲ? ಹೌದು. ಸರಿ, ಏನ್ ಕೇಳಿಗಿದೆ? 9.5 ವರ್ಷ ಆದದ್ದಲ್ಲ? ಕರೆಕ್ಟ್. ಅವಳದು ವಿದ್ಯಾಭ್ಯಾಸ ಮತ್ತೆ ತುಂಬಾ ಇದು ಪೋಖ್ರಿ ಅವಳು. ಸರಿ, ಗುರುಗಳು ಮಾತಾಡ್ತಾರೆ ನೋಡಿ. ಓಕೆ, ನಮಸ್ಕಾರಮ್ಮ. ನಮಸ್ತೆ. ಆರ್ದ್ರ ನಕ್ಷತ್ರ ಮಿಥುನ ರಾಶಿ, ರುದ್ರ ನಕ್ಷತ್ರ. ಇದು ಒಂದು ಪೋಖ್ರಿ ಇರಲೇಬೇಕು. ಮತ್ತೆ ಇನ್ನೊಂದು ವಯಸ್ಸು 12 ವರ್ಷದವರೆಗೆ ಮಕ್ಕಳು ಬಾಲ್ಯಾವಸ್ಥೆಯ ಹಂತದಲ್ಲಿರುವಾಗ ಎಲ್ಲವೂ ತಿಳುವಳಿಕೆ ಇದ್ದು ಯಾವುದು ಮಾಡುವುದಲ್ಲ. ಅದು ಆಯಾ ವಯಸ್ಸಿನಲ್ಲಿ ಬರುವಂತಹ ಸಹಜ ಸ್ಥಿತಿ. ಅದನ್ನು ಚಿಂತೆ ಮಾಡುವುದು ಬೇಡ. ಒಂದು. ಎರಡನೇದಾಗಿ ಆರ್ದ್ರ ನಕ್ಷತ್ರದಲ್ಲಿ ಹುಟ್ಟಿದವರಿಗೆ ರಾಹು ಮಹಾರ್ದಶೆಯಲ್ಲಿ ಹುಟ್ಟಿರ್ತಾರೆ. ರಾಹು ದಶ ಅಂತಿಮ ಸಮಯದಲ್ಲಿದೆ. ಅಂದರೆ 24/4/2022 ಬರುವ ವರ್ಷ ಏಪ್ರಿಲ್ 22ರವರೆಗೆ 20ರವರೆಗೆ ರಾಹು ದಶ ವಿರಾಮವಾಗಿ ನಂತರ ಗುರು ಮಹಾರ್ದಶ ಪ್ರಾರಂಭ ಆಗುತ್ತೆ. ಹಾಗಾಗಿ ಇದು ಸಂಧಿಕಾಲ ಅಂತ ಇದಕ್ಕೆ ಹೆಸರು. ಸಂಧಿ ಶಾಂತಿ ಮಾಡಿಸಿದ್ದೀರಾ? ಇಲ್ಲ. ಮತ್ತೆ ನೀವು ಅಪರಾಧ ಮಾಡಿದ್ದೀರಿ ಅಂತಾನೆ ಹೇಳ್ತೇನೆ. ಅಲ್ಲ, ಅದು ಡಿಸೆಂಬರಿಗೆ ಮಾಡ್ಬೇಕಂತ ಹೇಳಿದ್ರು. ಎಲ್ಲ ಡಿಸೆಂಬರಿಗೆ ಅಲ್ಲಿ ಮತ್ತೆ ಉಳಿಯುವುದು 4 ತಿಂಗಳಲ್ವಾ? 6 ತಿಂಗಳ ಮುಂಚೆ ಅಲ್ವಾ ಮಾಡಬೇಕಾಗಿದ್ದು? ಹಾಗೆ ಹೇಳಿದ್ರು, ಡಿಸೆಂಬರ್ಗೆ ಮಾಡಿಸ್ಬೇಕಂತ. ಆಯ್ತಂತ ಹೇಳಿದ್ರು. ಇಲ್ಲ, ತಕ್ಷಣ ಮಾಡಿಸಿ. 1/4/2021 ಮೊನ್ನೆ ಏಪ್ರಿಲ್ ತಿಂಗಳ ನಂತರ ಇವರಿಗೆ ರಾಹು ದಶೆಯಲ್ಲಿ ಕುಜಭುಕ್ತಿ ನಡೀತಾ ಇದೆ. ರಾಹು ಮತ್ತು ಕುಜಗ್ರಹಗಳು ಈ ಪರಸ್ಪರ ಶತ್ರು ಗ್ರಹಗಳು. ಅದಲ್ಲದೆ ಈ ಮಗುವಿನ ಜಾತಕದಲ್ಲಿ ಕುಜಗ್ರಹ ಕುಳಿತಂತಹ ಭಾವ ಒಳ್ಳೆಯದಿಲ್ಲ, ಅಷ್ಟಮ ಭಾವದಲ್ಲಿದೆ. ಈ ಲಗ್ನಕ್ಕೆ 8ನೇ ಸ್ಥಾನ. ಇಲ್ಲಿ ಸ್ವಲ್ಪ ಜಾಗ್ರತೆಯನ್ನೇ ಮಾಡಬೇಕು. ಯಾಕೆ ಅಂತ ಹೇಳಿದರೆ ಈ ಕುಜನು ಈ ಮಗುವಿಗೆ ಸ್ವಲ್ಪ ಏನಾದರೂ ತುಂಟತನವೋ ಅಥವಾ ಇವಳಿಗೆ ಇನ್ನು ಮುಂದೆ ಸ್ವಲ್ಪ ದೇಹದಲ್ಲಿ ರಕ್ತ ಕ್ಷೀಣತೆಯ ಸಮಸ್ಯೆಗಳು, ಅದಲ್ಲದೆ ಸ್ವಲ್ಪ ಕೋಪಿಷ್ಟಳಾಗುವುದು, ಅದಲ್ಲದೆ ಏನಾದರೂ ಬೇಗ ಆಹಾರ ಪದ್ಧತಿಗಳ ವ್ಯತ್ಯಾಸಗಳಲ್ಲಿ ವ್ಯತ್ಯಾಸ ಆಗುವುದು, ವಿದ್ಯಾಕ್ಷೇತ್ರದಲ್ಲಿ ಇವಳು ಸ್ವಇಚ್ಛೆಯಂತೆ ನಡೆದುಕೊಳ್ಳುವಂತಹ ಗುಣಗಳು ಜಾಸ್ತಿ ಆಗುವುದು, ಇದೆಲ್ಲ ಆಪಾದನೆಗಳು ಬರುವಂತಹ ಸಾಧ್ಯತೆಗಳು ಇರುವಂತಹ ಭುಕ್ತಿ ಕಾಲ ಇದು. ಅದರಿಂದ ಇಲ್ಲಿ ಜಾಗ್ರತೆ ಇರಬೇಕು. ಒಂದು. ಎರಡನೇದಾಗಿ ಯಾವಾಗಲೂ ಯಜ್ಞ ಹವನಕ್ಕಿಂತಲೂ ನಮಗೆ ಸಂಭವಿಸುವ ವಿಚಾರಗಳನ್ನು ತಿಳಿದುಕೊಳ್ಳುವುದು ಯಜ್ಞ, ಆತ್ಮಯಜ್ಞ. ಅದು ಈ ವಯಸ್ಸಿನಲ್ಲಿ ಈಗ ನೀವು ನಿಮ್ಮ ಅಕ್ಕನ ಮಗಳು ಅಂತೇನೋ ಹೇಳಿದ ಅದರಿಂದಾಗಿ ಈಗ ಕೇಳಿ ಬಿಡುವುದು ಅಂತಲ್ವಾ, ನಿಮ್ಮ ಅಕ್ಕನಿಗೆ ಹೇಳಬೇಕು ಇದನ್ನು ಹೀಗೀಗಂತೆ. ಹಾಗಾಗಿ ಅದನ್ನು ಮಾಡಿ. ಒಂದು ಫಸ್ಟ್. ಎರಡನೇದಾಗಿ ಇನ್ನು ಮುಂದೆ ನಡೆಯುವಂತಹ ದಶಾಕಾಲ ಗುರು ಮಹಾರ್ದಶ. ಗುರುದಶೆ ತುಂಬ ಚೆನ್ನಾಗಿದೆ, ಚಿಂತೆ ಮಾಡುವುದೇ ಬೇಡ. ಗುರುದಶೆ ಚತುರ್ಥದಲ್ಲಿದ್ದರೆ ಆ ಮಕ್ಕಳು ಉನ್ನತ ವ್ಯಾಸಂಗ ಮಾಡ್ತಾರೆ, ಅಥವಾ ಯಾವುದಾದ್ರೂ IAS IPS ಇಂತಹ ಸ್ಥಾನಮಾನಗಳಿಗೆ ಹೋಗ್ತಾರೆ, ಉತ್ತಮ ವಾಗ್ಮಿಗಳಾಗ್ತಾರೆ, ಒಳ್ಳೆಯ ಮಾತುಗಾರರಾಗ್ತಾರೆ. ಇಂತಹ ಎಲ್ಲ ಯೋಗಗಳು ಈ ಜಾತಕದಲ್ಲಿ ಎದ್ದು ಕಾಣಿಸ್ತಾ ಇದೆ. ಆ ಯೋಗ ಮಗುವಿಗೆ 9-10 ವರ್ಷದಲ್ಲಿ ಪ್ರಾರಂಭ ಆಗುತ್ತೆ. ಹಾಗಾಗಿ ವಿದ್ಯಾ ಮುಗಿಯುವವರೆಗೂ ಇವಳಿಗೆ ದಶಾಕಾಲವು 16 ವರ್ಷ ಚೆನ್ನಾಗಿದೆ. ಈಗ ನಿಮ್ಮ ಕಮ್ಯುನಿಟಿಯಲ್ಲಿಯೋ ಅಥವಾ ಎಲ್ಲಾದರೂ ಒಂದು ಜಗದ್ಗುರು ಪೀಠಗಳಲ್ಲಿ ಹೋಗಿ ಪಾದಪೂಜೆಯನ್ನು ಮಾಡುವ ಕ್ರಮವನ್ನು ಮಾಡಿ. ಒಂದು. ಇನ್ನು ಈಗ ಈ ಸಂದರ್ಭದಲ್ಲಿ ಪ್ರತಿ ಮಂಗಳವಾರ ಮಗುವಿನ ಹೆಸರಲ್ಲಿ ಮನೆಯ ಪರಿಸರದಲ್ಲಿ ಯಾವುದಾದ್ರೂ ಮಾರಿಕಾಂಬ ಟೆಂಪಲ್ ಅಥವಾ ರಾಜರಾಜೇಶ್ವರಿ ದೇವಾಲಯ, ಚಾಮುಂಡೇಶ್ವರಿ ದೇವಾಲಯ, ಭದ್ರಕಾಳಿ ದೇವಸ್ಥಾನ ಇಂತಹ ರಾಜಸ ತಾಮಸ ಗುಣವಿರುವ ಕ್ಷೇತ್ರದಲ್ಲಿ ಮಗುವಿನ ಹೆಸರಲ್ಲಿ ಕುಂಕುಮಾರ್ಚನೆಯಾದರೂ ಮಾಡ್ತಾ ಬನ್ನಿ. ನಂತರ ರಾಹು ಬೃಹಸ್ಪತಿ ಸಂಧಿ ಶಾಂತಿ ಮಾಡಿ ಮುಂದೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತೇನೆ. ನಮಸ್ಕಾರ. ಧನ್ಯವಾದಗಳು. ವೀಕ್ಷಕರೇ, ತಾವು ಕೂಡ ಕರೆ ಮಾಡಬಹುದು, ತಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಬೋದು ಅಂತ ಹೇಳ್ತಾ ಮುಂದಿನ ಕಾರ್ಯವನ್ನು ಸ್ವೀಕರಿಸಿದ್ದೇವೆ. ನಮಸ್ಕಾರ. ನಮಸ್ಕಾರ. ನಮಸ್ತೆ. ಹೇಳಿ ಸರ್, ತಮ್ಮ ಹೆಸರು? ಬೇಬಿ ಕುಮಾರ್. ಯಾರು? ಬೇಬಿ ಕುಮಾರ್. ದೇವಿ ಕುಮಾರ್. ಹೌದೌದು. ಯಾರ ಬಗ್ಗೆ ಕೇಳಿಕಿದೆ ಮತ್ತು ಅವರ ಜನ್ಮ ದಿನಾಂಕ? ನನ್ನ ಬಗ್ಗೆ ಹೇಳಿ, ಜನ್ಮ ದಿನಾಂಕ ಮತ್ತು ಸಮಯ. 68-3. ಅಲ್ಲ, ಮೊದಲು ದಿನಾಂಕ ಮತ್ತು ತಿಂಗಳು ಹೇಳಿ.
ಮೂರು ಹಾ ಮೂರು ಮೂರು ಅಂದ್ರೆ ಮಾರ್ಚ್ 3 68. ಮಾರ್ಚ್ ತಿಂಗಳ 3 ತಾರೀಕಾ? ಹೌದೌದೌದು 68ನೇ ಇಸ್ವಿ. ಹೌದೌದು. ಏನ್ ಕೇಳಲಿಕ್ಕಿದೆ? ಸಮಯ ಹೇಳಲಿಲ್ಲ. ಸಮಯ 5:30 ಬೆಳಿಗ್ಗೆನ ಸಂಜೆ? ಅದು ಸಂಜೆ ಬೆಳಿಗ್ಗೆ 5 ಗಂಟೆ 30 ನಿಮಿಷ. ಹೌದು. ಏನ್ ಕೇಳಲಿಕ್ಕಿದೆ? ನಮ್ದು ಬಿಸ್ನೆಸ್ ಮತ್ತು ಆರೋಗ್ಯ ಬಗ್ಗೆ. ಕೇಳಿಸ್ತಾ ಇದೆಯಾ? ಯಾವುದು? ಕೇಳಿಸ್ತದೆ. ಓಕೆ. ಅಶ್ವಿನಿ ನಕ್ಷತ್ರ ಮೇಷರಾಶಿ. ಅಶ್ವಿನಿ ನಕ್ಷತ್ರ ಮೇಷರಾಶಿಯಲ್ಲಿದ್ದೀರಾ. ಈಗಾಗಲೇ 53 ವರ್ಷ ಆಯಿತು ನಿಮಗೆ. ಈಗ ನಡೀತಾ ಇರುವಂತಹ ದಶಾಕಾಲ ರಾಹು ಮಹಾರ್ದಶ ನಡೀತಾ ಇದೆ. ರಾಹು ದಶ ನಿಮಗೆ 2035ರವರೆಗಿದೆ. ರಾಹು ದಶ 17ನೇ ಇಸ್ವಿಗೆ ಪ್ರಾರಂಭ ಆಗಿದೆ. ರಾಹು ನಿಮ್ಮ ಜಾತಕದಲ್ಲಿ ಹೇಳುವಷ್ಟು ದೋಷಪ್ರದವಾದ ಸ್ಥಾನದಲ್ಲಿ ಇಲ್ಲ. ಆದರೆ ಸ್ವಲ್ಪ ಇಲ್ಲಿ ಪಾಲುದಾರಿಕೆಯ ವಿಷಯಗಳಲ್ಲಿಯೋ ಇನ್ವೆಸ್ಟ್ಮೆಂಟ್ ಮಾಡಿದಂತಹ ವಿಷಯಗಳಲ್ಲಿಯೋ ಸ್ವಲ್ಪ ನಷ್ಟಗಳು ಎದುರಾಗುವಂತಹ ಸನ್ನಿವೇಶಗಳು ಚಿಕ್ಕದಾಗಿ ಕಾಣಿಸ್ತಾ ಇದೆ. ಅದಲ್ಲದೆ ತುಂಬ ಜಾಗ್ರತೆಯಾಗಿ ಇರಬೇಕಾದಂತಹ ಸಮಯ 19/7/2022. ಇಲ್ಲಿ ನೀವು ತುಂಬ ಜಾಗ್ರತೆಯಾಗಿರಬೇಕಾಗುತ್ತೆ ಅಂತ ಹೇಳ್ತೇನೆ. ಯಾಕೆ ಅಂತ ಹೇಳಿದರೆ ಅಲ್ಲಿ ರಾಹುದಶ ಶನಿ ಭುಕ್ತಿ ಪ್ರಾಪ್ತಿ ಆಗುತ್ತೆ. ಇಲ್ಲಿ ಈ ಸಂದರ್ಭದಲ್ಲಿ ನಿಮಗೆ ಮೇಷರಾಶಿಗೆ ಶನಿಯು ಯೋಗಪ್ರದನಲ್ಲ. ಅವನು ಸ್ವಲ್ಪ ನಿಮ್ಮ ಜೀವನದಲ್ಲಿ ಏರುಪೇರುಗಳನ್ನು ಕೊಡ್ತಾನೆ. ಅಂಥ ಸಂದರ್ಭದಲ್ಲಿ ನಿಮ್ಮ ವ್ಯವಹಾರಕ್ಕೆ ಅಥವಾ ನೀವು ಮಾಡುವಂತಹ ಅಥವಾ ಸಂಪಾದನೆ ಮಾಡಿದ ಏನು ಸಂಪತ್ತಿದೆ ಅದು ನಿಮ್ಮ ಮಡದಿ ಮತ್ತು ನಿಮ್ಮ ಜಾಯಿಂಟ್ ಖಾತೆಯಲ್ಲಿ ಇಟ್ಟುಕೊಳ್ಳುವುದು ಒಳ್ಳೆಯದು, ಒಂದು. ಎರಡನೇದಾಗಿ ವ್ಯವಹಾರದಲ್ಲಿಯೂ ಪಾಲುದಾರರಾಗಿ ಮಾಡಿಕೊಳ್ಳುವುದು ಒಳ್ಳೆಯದು, 2. ಮೂರನೇದಾಗಿ ಈಗ ರಾಹುದಶ ಗುರುಭುಕ್ತಿ ಹೇಳುವಂತಹ ಒಂದು ದೊಡ್ಡ ಯೋಗಪ್ರದವಾದ ಸಮಯ ಅಂತ ನಾನು ಹೇಳಲ್ಲ. ಆದರೂ ನಿಮ್ಮಲ್ಲಿ ಈ 2 ವಿಶಿಷ್ಟ ಯೋಗಪ್ರದವನ್ನು ಅನುಗ್ರಹಿಸುವ ಗ್ರಹಗಳು ಮಕರ ಲಗ್ನಕ್ಕೆ ಶುಕ್ರ ಮತ್ತು ಬುಧ ಗ್ರಹ ಭಾಗ್ಯಾಧಿಪತಿ ಪಂಚಮಾಧಿಪತಿ ಯೋಗಕಾರಕ ಗ್ರಹಗಳು ಅಲ್ಲಿರುವುದರಿಂದ ನಿಮಗೆ ಜನ್ಮ ಎತ್ತಿದಂತಹ ಮಕ್ಕಳು ಉನ್ನತ ಮಟ್ಟವನ್ನು ಮುಟ್ತಾರೆ. ಅವರು ಉತ್ತಮವಾದ ಸ್ಥಾನಮಾನಗಳಿಗೆ ಏರ್ತಾ ಹೋಗ್ತಾರೆ. ಅವರ ಸ್ಥಾನಮಾನಗಳನ್ನು ನೋಡುವಾಗ ಸಂತೋಷವಾಗುತ್ತೆ, ಒಂದು. ಇನ್ನೊಂದು, ನಿಮ್ಮ ಈ ರಾಹು ಭುಕ್ತಿಯಲ್ಲಿ ನರ ಸಂಬಂಧಪಟ್ಟ ಉದರ ಸಂಬಂಧಪಟ್ಟ ಕಿಡ್ನಿ ಸ್ಟೋನ್ ಆಗುವಂಥದ್ದು, ಅದಲ್ಲದೆ ದೇಹದಲ್ಲಿ ಶಕ್ತಿಹೀನತೆ ಆಗುವಂಥದ್ದು, ಸ್ಟೆಮಿನ ಕಡಿಮೆ ಆಗುವಂತಹ ಸ್ವಲ್ಪ ಇಂತಹ ಸಮಸ್ಯೆಗಳು ಕಾಣಿಸಲಿಕ್ಕೆ ಶುರು ಆಗುತ್ತೆ. ಆಹಾರ ಪದ್ಧತಿಗಳನ್ನು ಚೆನ್ನಾಗಿಟ್ಕೊಳ್ಳಿ. ಸ್ವಲ್ಪ ಸಮಯ ತಪ್ಪಿ ಊಟ ಕಾಫಿ ತಿಂಡಿ ಇತ್ಯಾದಿಗಳ ನಿತ್ಯ ಆಹಾರ ಪದ್ಧತಿಯ ಸಮಯಗಳಿಗೆ ಪ್ರಾಧಾನ್ಯತೆ ಕೊಡಿ, ಒಂದು. ಎರಡನೇದಾಗಿ ಈ ಗುರುಭುಕ್ತಿಯಲ್ಲಿ ಗುರುವಿನ ಆರಾಧನೆ, ದತ್ತಾತ್ರೇಯ ದೇವರ ಪ್ರಾರ್ಥನೆ ಅಥವಾ ನಿಮ್ಮ ಚಾತುರ್ಮಾಸ ನಡೀತಾ ಇದೆ, ಈಗ ಗುರುಗಳ ಪಾದಪೂಜೆ, ಗುರು ಸೇವೆ. ನಿಮ್ಮ ಪರಿಸರದಲ್ಲಿ ಯಾವುದಾದ್ರೂ ಒಂದು ದೇವಾಲಯ ಇದ್ದರೆ ದೇವಾಲಯವನ್ನು ಶುಚಿತ್ವ ಮಾಡುವಂತಹ ಕೆಲಸ, ಅದು ಯಾವುದು ಬೇಕಾದರೂ ಮಾಡಿ. ಅಂತಹ ಒಂದು ಕೆಲವು ಧಾರ್ಮಿಕ ಕ್ರಿಯೆಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಂಡ್ರೆ ಮುಂದೆ 2021 ನವೆಂಬರ್ ನಂತರ ಒಳ್ಳೆಯ ಅನುಭವಗಳು, ಒಳ್ಳೆಯ ಅಭಿವೃದ್ಧಿಗಳು ಉಂಟಾಗುತ್ತೆ ಅಂತ ಹೇಳ್ತೇನೆ. ನಮಸ್ಕಾರ, ಧನ್ಯವಾದಗಳು. ವೀಕ್ಷಕರೇ, ತಾವು ಕೂಡ ಕರೆ ಮಾಡಬಹುದು. ಕರೆ ಮಾಡಬೇಕಾದಂತಹ ದೂರವಾಣಿ ಸಂಖ್ಯೆಯಲ್ಲಿ ಬರ್ತಾ ಇದೆ 63 62 39 40 10 ಈ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ. ಸಂಚಾರಿ ದೂರವಾಣಿ ಸಂಖ್ಯೆ ಕರೆ ಮಾಡಿ ಗುರುಗಳಿಂದ ಮಾಹಿತಿಯನ್ನು ಪಡೆದುಕೊಳ್ಳಬಹುದು. ಮಾತ್ರವಲ್ಲ, ಯಾವುದೇ ರೀತಿಯಾದ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತಾರೆ. ಆದರೆ ಸ್ಪಷ್ಟವಾಗಿ ಹೇಳಿದರೆ ಇಂಥದೇ ಪ್ರಶ್ನೆ ಅಂತ ಹೇಳಿದರೆ ಹೆಚ್ಚು ಸೂಕ್ತವಾಗಿ ಸಮರ್ಪಕವಾಗಿ ಉತ್ತರವನ್ನು ಕೊಡೋದಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ತಾ ಮತ್ತೊಂದು ಕರೆಯನ್ನು ಸ್ವೀಕರಿಸಿದ್ದೇವೆ. ನಮಸ್ಕಾರ. ಹಲೋ. ಹಲೋ, ನಮಸ್ಕಾರ. ಹೇಳಮ್ಮ ತಮ್ಮ ಹೆಸರು. ನನ್ನ ಮಗಳ ಬಗ್ಗೆ ಕೇಳಬೇಕಿತ್ತು. ಅವರ ಹೆಸರು, ಸಮಯ, ದಿನಾಂಕ. ಮನ್ವಿಧಿ. ಯಾರು? ಮನ್ವಿಧಿ. ಮನ್ವಿಧಿ. ಸರಿ. ದಿನಾಂಕ 9/12/2011. ಡಿಸೆಂಬರ್ 9, 2011. ಸಮಯ 10:47 ಬೆಳಗ್ಗೆ 10:47. ಏನ್ ಕೇಳಿಕ್ಕಿದೆ? 10 ವರ್ಷದ ಅವಳದು ಜಾತಕದ ಬಗ್ಗೆ ಕೇಳಬೇಕಿತ್ತು, ಭವಿಷ್ಯದ ಬಗ್ಗೆ ಕೇಳಲಿಕ್ಕೆ 4 ಗಂಟೆ 5 ಗಂಟೆ ಬೇಕು. ಜಾತಕವನ್ನು ಕೈಗೆ ಕೊಟ್ಟರೆ 4 ಗಂಟೆ ಕೇಳಲಿಕ್ಕೆ ಕೂತ್ಕೊಳ್ಬೇಕು ನೀವು. ಸ್ಪಷ್ಟವಾಗಿ ಒಂದು ವಿಷಯನ ಕೇಳಿದ್ರೆ ಒಳ್ಳೆಯದು. 4 ನಿಮಿಷದಲ್ಲಿ ವಿದ್ಯಾಭ್ಯಾಸ. ಓಕೆ.
ಕೃತಿಕಾ ನಕ್ಷತ್ರ ವೃಷಭ ರಾಶಿಯಲ್ಲಿ ಜನನಾಗಿದ್ದಾಳೆ ನಿಮ್ಮ ಮಗು. ಇನ್ನು ನಿಮ್ಮ ಮಗುವಿನ ಜಾತಕದಲ್ಲಿ ಈಗ ಪ್ರೆಸೆಂಟ್ ನಡೀತಾ ಇರುವ ದಶಾಕಾಲ ಚಂದ್ರ ಮಹಾರ್ದಶ. ಚಂದ್ರ ಮಹಾರ್ದಶ ಎಲ್ಲಿವರೆಗೆ ಇದೆ ಅಂತ ಹೇಳಿದರೆ 14/3/2023 ಅಲ್ಲಿಗೆ ಚಂದ್ರದಶ ವಿರಾಮವಾಗುತ್ತೆ. ನಂತರ ಪ್ರಾರಂಭಗೊಳ್ಳುವುದು ಚಂದ್ರ ಆದ ಮೇಲೆ ಕುಜ ಮಹಾರ್ದಶ. ಕುಜ ದಶೆಯಲ್ಲಿ ಸ್ವಲ್ಪ ಜಾತಕವನ್ನು ತೋರಿಸಬೇಕಾಗುತ್ತೆ ಅಂತ ಹೇಳ್ತೇನೆ. ಒಂದು. ಎರಡನೇದಾಗಿ ತೋರಿಸಿದ್ದೀರಾ ಇಲ್ಲಿಯವರೆಗೆ ಜಾತಕ ತೋರಿಸಿದ್ದೀರಲ್ಲ ಎಲ್ಲಾದರೂ? ಒಮ್ಮೆ ತೋರಿಸಿದೆ ಮೊನ್ನೆ, ಅಂದ್ರೆ ಅವ್ರಿಗೆ ಯಾವಾಗಲೂ ಹುಷಾರಿರುವುದಿಲ್ಲ. ಹಾಂ, ಯಾಕೆಂತ ಹೇಳಿದ್ರೆ ಚಂದ್ರನು ಇಲ್ಲಿ ಕೃತಿಕಾ ನಕ್ಷತ್ರದಲ್ಲಿ ಇರುವುದು, ವೃಷಭ ರಾಶಿಯಲ್ಲಿರುವುದು ಉಚ್ಚನಾಗಿದ್ದಾನೆ ಅಲ್ಲ, ಉಚ್ಚ ರಾಶಿಯಲ್ಲಿದ್ದಾನೆ ಅಷ್ಟೇ. ಅದಲ್ಲದೆ ಪಾಪಗ್ರಹನಾದ ಕೇತುಯುಕ್ತನಾಗಿದ್ದಾನೆ. ಇಂತಹ ಸಂದರ್ಭಗಳಲ್ಲಿ ಮಗುವಿಗೆ ಸ್ವಲ್ಪ ಈ ದೇಹದಲ್ಲಿ ಕಫಬಾಧೆಯೋ ಅಥವಾ ಶೀತ ತಲೆನೋವಿನ ಬಾಧೆಯೋ ಅಥವಾ ಸ್ವಲ್ಪ ಆಸಕ್ತಿಹೀನತೆ, ನಿದ್ರೆ ಕಡಿಮೆ ಆಗುವಂಥದ್ದು, ಇಂತಹ ಸ್ವಲ್ಪ ಏರುಪೇರುಗಳು ಇರುತ್ತೆ. ಯಾಕೆಂದರೆ ಇನ್ನೊಂದು ನಿಮ್ಮ ಹತ್ರ ಕೇಳ್ತೇನೆ, ಈ ಮಗು ಹುಟ್ಟುವ ಮರುದಿವಸ ಹುಣ್ಣಿಮೆ ಇತ್ತು, ಕೇಳಿಸ್ತಾ ಇದೆಯಾ? ಆ ಹುಣ್ಣಿಮೆಯಲ್ಲಿ ಚಂದ್ರಗ್ರಹಣ ಇತ್ತ ಅಂತ ಹೇಳಿ ಗೊತ್ತಿದೆಯಾ? ನೆನಪಿಲ್ಲ. ಹಾಂ, ನೋಡಿ, ಇದನ್ನು ಪುನಃ ಪರಿಶೀಲನೆ ಮಾಡಿ. ಗ್ರಹಣದ ಮುಂಚಿನ ದಿನ ಹುಟ್ಟಿದ ಜಾತಕ ಅಂತ ಹೇಳ್ತೇನೆ ನಾನು. ಅಲ್ಲೆಂದರೆ ಇದರಲ್ಲಿ ಬರೀಲಿಲ್ಲ ಗ್ರಹಗಳ ಸ್ಥಿತಿ. ರಾಹು ಕೇತು, ಚಂದ್ರ, ಕೇತುಯುಕ್ತನಾಗಿ ಚಂದ್ರ, ರಾಹುಯುಕ್ತನಾಗಿ ರವಿ. ಹಾಗೆ ಆ ರೀತಿಯ ರಾಹುಕೇತುಗಳ ಸಮಸಪ್ತಮ ಭಾವದಲ್ಲಿ ರವಿಚಂದ್ರ ಗ್ರಹಗಳು ಬಂದಾಗ ಅದಕ್ಕೆ ಗ್ರಹಣ ಸಂಭವ ಅಂತ ಹೇಳ್ತೇವೆ. ಅಂತಹ ಒಂದು ಇದು ಇದೆ. ಹಾಗಾಗಿ ನಾನು ಹೇಳೋದು, ಚಿಂತೆ ಮಾಡುವುದು ಅಗತ್ಯ ಇಲ್ಲ. ನಾಡಿದ್ದು ನೀವು ಈಗ ಪ್ರೆಸೆಂಟ್ ಶುಕ್ರಭುಕ್ತಿ ನಡೀತಾ ಇದೆ. ಶುಕ್ರಭುಕ್ತಿ 12/9/2022 ಚಂದ್ರದಶ ವಿರಾಮವಾಗಿ ಕುಜದಶ ಪ್ರಾರಂಭದಲ್ಲಿ ಜಾತಕ ತೋರಿಸಿ. ಮುಂದಿನ ಏನು ದೊಡ್ಡ ದೋಷ ಇಲ್ಲ. ಆಗ ತಾನೇ ನವೀನ್ ಅವರು ಹೇಳಿದರು, ಪಾಪಗ್ರಹಗಳು ಎಲ್ಲಿದ್ದರೂ ಶುಭಗ್ರಹನಾದ ಗುರು ನೋಡಿದರೆ ಆ ಅಶುಭಗ್ರಹದ ಪಾಪಗ್ರಹದ ಪಾಪಫಲವು ಕಡಿಮೆ ಆಗುತ್ತೆ ಅಂತ. ಹಾಗೆ ಕುಜದಶ ಕಾಲದಲ್ಲಿ ಕುಜನು ದೋಷಪ್ರದವಾದ ಭಾವದಲ್ಲಿದ್ದರೂ ಸಹ ಗುರುವಿನ ದೃಷ್ಟಿ ಇರುವುದರಿಂದ ಅದಕ್ಕೆ ದುರಿತ ಅಧಿಕ ಆಗುವುದಿಲ್ಲ ಅಂತ ಹೇಳ್ತೇನೆ. ಅದಕ್ಕೆ ಈಗ ನೀವು ಮಾಡಬೇಕಾದದ್ದು, ಚಂದ್ರನಿಗೆ ಅಭಿಮಾನ ದೇವತೆ ದುರ್ಗಾಪರಮೇಶ್ವರಿ ದೇವಿಯ ಮಂಗಳದೇವಿ ಕ್ಷೇತ್ರದ ನಿಮ್ಮ ಪರಿಸರದಲ್ಲಿ ಯಾವುದಾದ್ರೂ ದೇವಿ ದೇವಸ್ಥಾನ ಇದ್ದರೆ ಮಗುವಿಗೆ ಒಂದು ಯಾವುದಾದ್ರೂ ಹೂವಿನ ಪೂಜೆ, ದುರ್ಗಾ ನಮಸ್ಕಾರ ಪೂಜೆ ಇದನ್ನು ಮಾಡಿಸ್ತಾ ಬನ್ನಿ. ಮುಂದೆ ಒಳ್ಳೆಯದಾಗುತ್ತೆ. ನಮಸ್ಕಾರ. ಧನ್ಯವಾದಗಳು ವೀಕ್ಷಕರೇ. ತಾವು ಕೂಡ ಕರೆ ಮಾಡಬಹುದು, ತಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಬೋದು. ಜ್ಯೋತಿಷ್ಯ ಶಾಸ್ತ್ರ ಸಹಸ್ರ ವರ್ಷಗಳಿಂದ ಈ ದೇಶದಲ್ಲಿ ಬೆಳೆದುಕೊಂಡು ಬಂದಿರುವಂತಹ ಶಾಸ್ತ್ರ. ಅದು ಋಷಿ ಮುನಿಗಳಿಂದ ಪ್ರಣೀತವಾಗಿರುವಂತಹ ಅನುಗ್ರಹಿತವಾಗಿರುವಂತಹ ಶಾಸ್ತ್ರ. ಸಹಸ್ರಾರು ಕೋಟ್ಯಾಂತರ ಮೈಲಿ ದೂರದಲ್ಲಿರುವಂತಹ ಗ್ರಹಗತಿಗಳ ಗತಿ ಪಲ್ಲಟದಿಂದ ಆಗುವಂತಹ ಪರಿಣಾಮಗಳನ್ನು ಅತ್ಯಂತ ಕರಾರುವಕ್ಕಾಗಿ ನಿರ್ವಹಿಸಿರುವಂತಹ ಶಾಸ್ತ್ರ ಅಂತ ಹೇಳ್ತಾ ಮತ್ತೊಂದು ಕರೆಯನ್ನು ಸ್ವೀಕರಿಸಿದ್ದೇವೆ. ನಮಸ್ಕಾರ. ನಮಸ್ತೆ ಸರ್. ಹೇಳಿ ತಮ್ಮ ಹೆಸರು? ಸರ್ ಪುನೀತರಾಜ್ ಅಂತ. ನಂಗೆ ಒಂದು ತಾಯಿಯ ಬಗ್ಗೆ ಕೇಳಿಕ್ಕಿತ್ತು. ತಾಯಿಯ ಹೆಸರು ಹೇಳಿ. ಜಯಂತಿ. ಜಯಂತಿ ಅವರ ಜನ್ಮ ದಿನಾಂಕ ಮತ್ತು ಸಮಯ? 8/11/1967. ನವೆಂಬರ್ 8, 1967. ಸಮಯ ಬೆಳಿಗ್ಗೆ 4:25. 4 ಗಂಟೆ ರಾತ್ರಿ. ಎಷ್ಟು? 4 ಗಂಟೆ 25 ನಿಮಿಷ ಅಲ್ಲ? ಹೌದು ಸರ್. ಸರಿ. ಉತ್ತರಾಷಾಢ ನಕ್ಷತ್ರ ಮಕರ ರಾಶಿಯಲ್ಲಿ ಜನನಾಗಿದ್ದಾರೆ. ಸುಮಾರಾಗಿ ಕೇಳಿಸ್ತಾ ಇದೆಯಲ್ಲ? 2018ರಿಂದಲೂ ಇವರ ಆರೋಗ್ಯ ಸ್ಥಿತಿಯಲ್ಲಿ ವ್ಯತ್ಯಾಸಗಳು ಕಾಣಿಸ್ತಾ ಬರ್ತಾ ಇದೆ. ಶನಿ ಮಹಾರ್ದಶ ಈಗ ನಡೀತಾ ಇದೆ ಇವರಿಗೆ. ಶನಿ ದೇಶ ಈಗ ಪ್ರಾರಂಭಗೊಂಡದ್ದಷ್ಟೇ ಆದರೂ ಸಹ 5/8/2019 ಇನ್ನೂ ಒಂದು 2 ವರ್ಷ ಹಿಂದೆ ಹೋಗಿ, ಅಂದರೆ 17ನೇ ಇಸ್ವಿಯಿಂದ ನಿಮ್ಮ ಅಮ್ಮನ ಆರೋಗ್ಯದ ವ್ಯತ್ಯಾಸಗಳು ಕಾಣಿಸ್ತಾ ಇದೆ. ಆರೋಗ್ಯದ ಬಗ್ಗೆನೇ ನೀವು ಕೇಳಿರಬೇಕು ಅಂತ ನಾನು ಹೇಳ್ತೇನೆ. ಏನಂತೀರಾ? ಹೌದೌದು. ಒಂದು, ಈ ಶನಿ ಮಹಾರ್ದಶ ಪ್ರಾರಂಭವಾದಾಗ ತಂದೆಯ ವಿಷಯದಲ್ಲಿಯೂ ಕೆಲವು ಅವರಿಗೂ ಸ್ವಲ್ಪ ಅಸಮಾಧಾನದ ಯೋಗಗಳು ಉಂಟಾಗಲಿದೆ ಅಂತ ಹೇಳುತ್ತೆ. ಏನಂತೀರಾ? ಹೌದು ಸರ್. ಅದರಿಂದಾಗಿ
ಈಗ ಈ ಒಂದು ದಶಾಕಾಲದ ಸಂದರ್ಭವು ನೀವು ಕಡ್ಡಾಯವಾಗಿ ತಾಯಿಗೆ ಮೃತ ಸಂಜೀವಿನಿ ಜಪ ಹೋಮವನ್ನು ಮಾಡಿಸುವುದು ಫಸ್ಟ್ ಪ್ರಿಫರೆನ್ಸ್ ಒಳ್ಳೆಯದು. ಶಕ್ತಿ ಇದ್ದರೆ ಅದನ್ನು ಮಾಡಿ. ಮೃತ ಸಂಜೀವಿನಿ ಜಪ ಹೋಮ ಅಂತ ಒಂದಿದೆ. ಇನ್ನೊಂದು, ನೀವು ಮಗನಾದಂತಹ ನಿಮ್ಮಲ್ಲಿ ಮಾತೃವಾತ್ಸಲ್ಯವು ಇದೆ ಅಂತ ಹೇಳಲಿಕ್ಕೆ ನೀವು ಕರೆ ಮಾಡಿದ್ದು ಕಾರಣ. ಎರಡನೇದಾಗಿ ಕರೆ ಸಿಕ್ಕಿದ್ದು ಇನ್ನೊಂದು ದೇವರ ದಯೆ ಇರುವ ಕಾರಣ. ಅದರಿಂದಾಗಿ ತಾವು ಮರೆಯದೆ ತಂದೆಯ ಹೆಸರಿನಲ್ಲಿ ಅಥವಾ ತಾಯಿಯ ಹೆಸರಲ್ಲಿ ಯಾವುದೋ ಶಿವ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪ್ರತಿ ಸೋಮವಾರ ಮಾತಾಪಿತೃಗಳ ಹೆಸರಲ್ಲಿ ಒಂದು ರುದ್ರಾಭಿಷೇಕವನ್ನು ಮಾಡಿಸುತ್ತಾ ಮತ್ತು ಪಂಚಾಕ್ಷರಿ ಜಪವನ್ನು ಮಾಡಿಸುವುದು ಒಳ್ಳೆಯದು ಒಂದು. ಇನ್ನು ನೀವು ಮಾಡಬೇಕಾದದ್ದು, ನೀವು ಈ ಒಂದು ದಶಾಕಾಲದಲ್ಲಿ ಅಮ್ಮನಿಗೆ ಶನಿವಾರ ದಿನ ಎಳ್ಳೆಣ್ಣೆ ಸ್ನಾನವನ್ನು ಮಾಡಿಸುವುದು ಒಳ್ಳೆಯದು ಒಂದು. ಇನ್ನು ಶನಿ ಮೀನರಾಶಿ ಸಪ್ತಮದಲ್ಲಿರುವುದರಿಂದ ಅಮ್ಮನಿಗೆ ಸ್ವಲ್ಪ ಏನಾದರೂ ಈ ತಿಂಗಳ ಹಾರ್ಮೋನ್ ಪ್ರಾಬ್ಲಮ್ಗಳು, ಥೈರಾಯ್ಡ್ ಪ್ರಾಬ್ಲಮ್ಗಳು, ಇಂತಹ ಸಮಸ್ಯೆಗಳು ಕಾಣುವ ಸಾಧ್ಯತೆಗಳು ಉಂಟಾಗುತ್ತಿದೆ ದಶಾಭುಕ್ತಿಯಲ್ಲಿ. ಇದನ್ನು ನೀವು ನಿಜವಾಗಿ ಹೇಳುವುದಾದರೆ ಆದಷ್ಟು ನಿಮಗೆ ಬೇಕಾದಂತಹ ವ್ಯಕ್ತಿಗಳ ಗುರುಗಳ ಹತ್ತಿರ ಹೋಗಿ ಜಾತಕವನ್ನು ಸರಿಯಾಗಿ ಪರಿಶೀಲನೆ ಮಾಡಿ ಅದಕ್ಕನುಗುಣವಾದ ಪರಿಹಾರಗಳನ್ನು ನೀವು ಮಗನಾದ ತಾವು ಮಾಡುವುದು. ಮಾತೃಋಣ, ಪಿತೃಋಣ, ದೇವಋಣ, ಋಷಿಋಣ ಇದನ್ನೆಲ್ಲ ನಿಮಗೆ ಅಲ್ಲ, ಲೋಕದಲ್ಲಿರುವ ಪ್ರತಿ ವ್ಯಕ್ತಿಗೂ ಅದನ್ನು ತೀರಿಸಿಕೊಳ್ಳಿಕ್ಕೆ ಆಗದಿರುವಂಥದ್ದು. ಅದನ್ನು ತಾವು ಮಾಡಿ ಅದರ ಪುಣ್ಯ ನಿಮಗೆ ಮುಂದಿನ ದಿನದಲ್ಲಿ ಪ್ರಾಪ್ತಿಯಾಗುತ್ತೆ ಅಂತ ಹೇಳ್ತೇನೆ. ನಂತರ ಈ ಜಾತಕಕ್ಕೆ ಹೆಚ್ಚಿನ ಮಹತ್ವ ಕೊಟ್ಟು ಪರಿಶೀಲನೆಯನ್ನು ಪುನಃ ಮಾಡಿಸಿ ದೇವರು ಒಳ್ಳೇದು ಮಾಡಲಿ. ನಮಸ್ಕಾರ. ಧನ್ಯವಾದಗಳು. ವೀಕ್ಷಕರೇ, ತಾವು ಕೂಡ ಕರೆ ಮಾಡಬಹುದು. ಕರೆ ಮಾಡಿ ತಮ್ಮ ಜನನದ ದಿನಾಂಕ ಮತ್ತು ಸಮಯವನ್ನು ಹೇಳಿದಲ್ಲಿ ಮತ್ತು ಯಾವ ಬಗ್ಗೆ ನಿಮ್ಮ ಪ್ರಶ್ನೆ ಇದೆ ಅನ್ನುವುದನ್ನು ಅತ್ಯಂತ ಸ್ಪಷ್ಟವಾಗಿ ಹೇಳಿದಲ್ಲಿ ತಮ್ಮ ಶಾಸ್ತ್ರದ ಮುಖ್ಯನ ಬಗ್ಗೆ ಗುರುಗಳು ಆ ಒಂದು ಪ್ರಶ್ನೆಗೆ ಉತ್ತರವನ್ನು ಕೊಡ್ತಾರೆ. ಕರೆ ಮಾಡುವಂತಹ ಸಂದರ್ಭದಲ್ಲಿ ಸ್ಪಷ್ಟವಾಗಿ ಮಾಹಿತಿಗಳನ್ನು ನೀಡಿ, ಅದೇ ರೀತಿ ನೆಟ್ವರ್ಕ್ ಅಂತ ನಾವು ಹೇಳ್ತೇವೆ, ಸರಿಯಾಗಿ ಸಿಗುವಂತಹ ಸ್ಥಳದಿಂದ ಕರೆಗಳನ್ನು ಮಾಡಿದರೆ ಸ್ಪಷ್ಟವಾಗಿ ತಮ್ಮ ಕರೆಗಳನ್ನು ಸ್ವೀಕರಿಸುವುದಕ್ಕೆ ನಮಗೆ ಸಾಧ್ಯ ಆಗ್ತದೆ. ಹಾಗೂ ಗುರುಗ್ರಹದ ಬಗ್ಗೆ ತಾವು ಇನ್ನು ಈಗ ತಾನೇ ಒಬ್ಬರು ಕರೆ ಮಾಡಿದರು. ಬಹುಶಃ ಮತ್ತೊಂದು ಕರೆ ಇದೆ, ನೋಡೋಣ. ಹಲೋ ಹಲೋ, ನಮಸ್ಕಾರ. ನಮಸ್ತೆ. ನಮ್ಮ ಹೆಸರು ರಾಜೇಂದ್ರ ಹೇಳಿ. 2/12/1989. 2/12 ಡಿಸೆಂಬರ್ 2/89. ಡಿಸೆಂಬರ್. ಸಮಯ 6:22. ಬೆಳಿಗ್ಗೆನಾ? ಸಂಜೆ 6:22. ಏನು ಕೇಳಲಿಕ್ಕಿದೆ? ನಮ್ಮ ವ್ಯವಹಾರದ ಬಗ್ಗೆ. ಸರಿ. ನಮಸ್ಕಾರ. ಮದುವೆ ಆಗಿದೆ? ಮದುವೆ ಆಗಿದೆ. ಓಕೆ. ವ್ಯವಹಾರಕ್ಕೆ ಯಾಕೆ ಮದುವೆ ಆಗಿದೆ ಅಂತ ಕೇಳಿದ್ದೇನೆ ಅಂದರೆ, ಫಸ್ಟ್ ಆಫ್ ಆಲ್ ನೀವು ಇಷ್ಟಪಟ್ಟು ಮದುವೆ ಆದ ಲಕ್ಷಣ ಇದರಲ್ಲಿ ಸೂಚಿಸುತ್ತೆ ಒಂದು. ಎರಡನೇದಾಗಿ ಹೆಂಡತಿ ಮತ್ತು ನೀವು ಸೇರಿ ವ್ಯವಹಾರ ಮಾಡುವುದು ಒಳ್ಳೆಯದು. 2, ನಿಮಗೆ ರಾಹು ಮಹಾರ್ದಶ ನಡೀತಾ ಇದೆ. ನಿಮಗೆ ರಾತ್ರಿ ಹಗಲು ಇರುವ ಹಾಗೆ, ಸಂಪಾದನೆ ಇರುವ ಹಾಗೆ. ಒಂದು ಸಲ ತುಂಬ ಚೆನ್ನಾಗಿರುತ್ತೆ, ಒಮ್ಮೆ ಕೆಳಗೆ ಮಟ್ಟಕ್ಕೆ ಹೋಗುತ್ತೆ, ಒಮ್ಮೆ ಚಿಂತೆ ಆಗುತ್ತೆ, ಒಂದು ದಿನ ಜಾಸ್ತಿ ಸಂಚಾರ ಆಗುತ್ತೆ. ಹೀಗೆ ಏರುಪೇರಿರುವಂತಹ ಸಾಧ್ಯತೆಗಳಿರುವ ನಿಮ್ಮ ವೃತ್ತಿ ಜೀವನ ಅಂತ ಹೇಳಬೇಕು. ಇನ್ನು ಏನಂತೀರಿ, ಸರಿಯಲ್ಲ? ಅದರಿಂದ ನಿಮಗೆ ಈಗ ರಾಹುದಶ ಶುಕ್ರಭುಕ್ತಿ ಪ್ರಾರಂಭ ಆಗಿದೆ. ಮತ್ತು ನಿಮ್ಮ ವಿದ್ಯೆಯೇ ಬೇರೆ, ನೀವು ಮಾಡುವ ವೃತ್ತಿಯೇ ಬೇರೆ. ನಿಮ್ಮ ವಿದ್ಯೆಗೆ ಅನುಗುಣವಾಗಿ ಉದ್ಯೋಗವನ್ನು ನೀವು ಮಾಡ್ತಾ ಇಲ್ಲ ಅಂತ ಇದು ಹೇಳ್ತಾ ಇದೆ. ಅದಕ್ಕೇನಂತೀರ? ಇಲ್ಲ, ಫೈನಾನ್ಸ್ ಫೀಲ್ಡ್ ನಂದು. ಇದೆ ಇದು ಫೈನಾನ್ಸ್ ಫೀಲ್ಡ್ ಅಂತ ಹೇಳ್ತಿದ್ದಾರೆ. ಏನು ಕಲ್ತಿದ್ದಿ ನೀವು? ನಾನು BBM. ಸರಿ. ಅದಕ್ಕೆ ಒಂದೇ ಸಂಬಂಧ ಇದೆ. ಓಕೆ. ಯಾಕೆಂದರೆ ಪಂಚಮಾಧಿಪತಿ ಕರ್ಮಾಧಿಪತಿ ದ್ವಿದ್ವಾದಶ ರಾಶಿಯಲ್ಲಿ ಇರಲಿ. ಓಕೆ. ನಾನು ಹೇಳೋದು, ನೀವು ಈಗ ಪ್ರೆಸೆಂಟ್ ಶುಕ್ರಭುಕ್ತಿ ಆಗಿರುವುದರಿಂದ ಅತಿ ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ. ಅದಲ್ಲದೆ ನಿಮಗೆ ಗೊತ್ತಿದೆ 7.5 7 ಶನಿ ಕಾಲ ನಿಮಗೆ ನಡೀತಾ ಇದೆ. ಕೇಳಿಸ್ತಾ ಇದೆಯಲ್ಲ? ಹೌದು. ಏನೇ ಆದರೂ ಬರುವ ನಾಡಿದ್ದು ನವಂಬರ್, ಇದೇ ವರ್ಷದ ನವಂಬರ್ ನಂತರ ಹೊಸ ಇದರಲ್ಲಿ ನಿಮ್ಮ ವ್ಯವಹಾರದಲ್ಲಿ
ಹೊಸ ಸೇರ್ಪಡೆಯನ್ನು ಮಾಡಿಕೊಳ್ಳುವ ಯೋಗ ಪ್ರಾರಂಭ ಆಗುತ್ತೆ. ಆವಾಗ ಮಾಡಿಕೊಳ್ಳಿ, ಅದು ಒಳ್ಳೆಯ ಸಮಯ ಪ್ರಾರಂಭ ಆದಾಗ ಆಗುತ್ತೆ. ಮತ್ತು 2023-24ರವರೆಗೂ ನಿಮ್ಮ ಜೀವನದಲ್ಲಿ ನೀವು ಉನ್ನತ ಮಟ್ಟವನ್ನು ಮುಟ್ಟುವ ಯೋಗ ಚೆನ್ನಾಗಿದೆ. ಅದು ಹೆಂಡತಿಯ ಪಾಲುದಾರರಾಗಿ ಮಾಡಿಕೊಂಡಾಗ ಚೆನ್ನಾಗಾಗುತ್ತೆ. ದೇವರು ಒಳ್ಳೇದು ಮಾಡಲಿ. ನಮಸ್ಕಾರ. ಸರಿ, ವಂದನೆಗಳು. ಕರೆ ಮಾಡೋದಕ್ಕೆ ವೀಕ್ಷಕರೇ, ತಾವು ಕೂಡ ಕರೆ ಮಾಡಬಹುದು. ತಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ಗುರುಗಳಿಂದ ಕಂಡುಕೊಳ್ಳಬಹುದು. ಕರೆ ಮಾಡುವಂತಹ ಸಂದರ್ಭದಲ್ಲಿ ಸ್ಪಷ್ಟವಾಗಿ ತಮ್ಮ ಜನನದ ದಿನಾಂಕ, ಸಮಯವನ್ನು ಹೇಳಬೇಕು. ಆಗಲೇ ಒಂದ್ಸರಿ ಹೇಳಿದ್ದೇನೆ, ದೂರ ಸ್ಥಳದಿಂದ ನಿಮ್ಮ ಜನ ಆಗಿದ್ದರೆ ಆ ಒಂದು ಜನನದ ಸ್ಥಳವನ್ನು ಕೂಡ ಹೇಳಬೇಕಾಗ್ತದೆ. ಹೊರ ರಾಜ್ಯಗಳು ಅಥವಾ ದೂರ ಪ್ರದೇಶಗಳು ಆಗಿದ್ದಲ್ಲಿ ಬಗ್ಗೆ ತಾವು ಹೇಳ್ತಾ ಇದ್ರಿ. ಹಾಂ, ಗುರುವಿನ ಬಗ್ಗೆ. ಹೌದು. ಗುರು ಸೃಷ್ಟಿ, ಸ್ಥಿತ, ಲಯ. ಸೃಷ್ಟಿಯ ಕರ್ತವ್ಯವನ್ನು ಬ್ರಹ್ಮನಿಂದ, ಸ್ಥಿತ ಕರ್ತವ್ಯವನ್ನು ಮಹಾವಿಷ್ಣುವಿನಿಂದ, ಲಯಾಧಿಕಾರ ಪಾಪವನ್ನು ಪರಿಹರಿಸುವುದು. ಲಯ ಅಂದರೆ ಸುಡುವುದು ಅಂತ ಇನ್ನೊಂದು ಶಬ್ದಾರ್ಥ ಇದ್ದರೂ ಪ್ರಾಮಾಣಿಕವಾಗಿ ನಮ್ಮ ಜನ್ಮ ಕಾಲದಲ್ಲಿ ನಾವು ಈ ಪೂರ್ವತ್ರಿಕವಾಗಿಯೋ ಅಥವಾ ಪೂರ್ವಾರ್ಜಿತವಾಗಿಯೋ ಬಂದಂತಹ ಪಾಪಗಳಿದ್ದರೆ ಅದನ್ನು ಲಯ ಮಾಡುವ ಕರ್ತವ್ಯವನ್ನು ಶಿವನಿಗೆ ಅಧಿಕಾರಗಳು ಲೋಕಮಾನ್ಯ ಆಗಿದೆ. ಇದಕ್ಕೆ ಯಾವ ಜಾತಿ, ಯಾವ ಕುಲ, ಯಾವ ಗೋತ್ರ, ಜೀವರಾಶಿ, ಒಂದು ಜೀವರಾಶಿಗೆ ಪ್ರಾಪ್ತವಾದಂತಹ ಇಷ್ಟು ವಿಷಯವನ್ನು ಈ 3 ದೇವತೆಗಳ ಅಧಿಕಾರವನ್ನು ಪಡೆದುಕೊಂಡ ಅಥವಾ ಈ ಕ್ರಿಯೆಯನ್ನು ಮಾಡುವ ಅನುಗ್ರಹಕ್ಕೆ ಕಾರಕರಾಗ್ತಾರೆ. ಕರೆ ಇದೆ, ಕರೆಯನ್ನು ಸ್ವೀಕರಿಸೋಣ. ಹಲೋ, ನಮಸ್ಕಾರ. ನಮಸ್ಕಾರ. ನಾನು ಚಂಪಕ ಅಂತ, ಉಡುಪಿಯಿಂದ ಮಾತಾಡೋದು. ಯಾರು? ಉಡುಪಿಯಿಂದ ಮಾತಾಡೋದು, ಚಂಪಕ ಅಂತ. ಚಂಪಕ, ಉಡುಪಿಯಿಂದ. ಯಾರ ಬಗ್ಗೆ ಕೇಳಿಕಿದೆ ಅಮ್ಮ? ಗುರುಗಳನ್ನ ಮಾತಾಡಿಸ್ಬೇಕು, ಸ್ವಲ್ಪ ಟೀಚರ್ಸ್ ಡೇ ಅಲ್ಲ, ಹಾಗಾಗಿ ಅವ್ರಿಗೊಂದು ವಿಶ್ ಮಾಡೋಣ ಅಂತ. ಪ್ರಶ್ನೆ ಇಲ್ಲ ಹಾಗಾದ್ರೆ? ಪ್ರಶ್ನೆ ಉಂಟು. ಪ್ರಶ್ನೆ ಇದ್ರೆ ಅದನ್ನು ಕೊಡ್ಬೇಕಾಗ್ತದೆ. ಮಾಹಿತಿ ಏನಿಲ್ಲ. ಸರಿ, ನೇರವಾಗಿ ಮಾತಾಡಿ. ನೇರವಾಗಿ ಮಾತಾಡಿ ಗುರುಗಳು. ನಮಸ್ಕಾರ. ನಮಸ್ಕಾರಮ್ಮ. ನಮಸ್ಕಾರ. ಚಂಪಕ ಅಂತ, ನಾನು ಉಡುಪಿಯಿಂದ. ನಿಮ್ಮನ್ನ ಭೇಟಿ ಆಗಿದ್ರು ನಮ್ಮ ಮನೆಯವರು, ಅರವಿಂದ್ ಅಂತ. ಹೌದಾ? ಮಂಗಳೂರಿಗೆ ಬಂದಿದ್ರು. ಈಗ ಮಂಗಳೂರಿಗೆ ಬಂದಿದ್ರು ಅವರು ಮೀಟ್ ಮಾಡಕ್ಕೆ. ಈಗ ಅವರಿಲ್ಲ, ಆಕ್ಚುಲ್ ಆಗಿ 2 years ಆಯ್ತು. ನೋ ಮೋರ್. ಬಟ್ ನಾನೇ ಇವಾಗ ಇಲ್ಲಿದ್ದೀನಿ, ಉಡುಪಿಯಲ್ಲ ಇದ್ದೀನಿ, ಸ್ವಂತ ಮನೆ ಬಾಗಿಲು. ಹೌದಾ? ನೆಂಟ್ರು ಇಷ್ಟು ನಮ್ಮನ್ನ ದೂರ ಮಾಡ್ತಾರಲ್ಲ, ಯಾಕೆ ಕಾರಣ ಏನು ಅಂತ, ಅದು ನಿಮ್ಗೆ ಏನ್ ಅನ್ಸುತ್ತೆ ಅಂತ. ಹೌದಾ? ನಿಮಗೇನು ಜನನ ತಾರೀಕು, ತಿಂಗಳು, ಇಸ್ವಿ ಏನು ಗೊತ್ತಿಲ್ವಾ? ಈಗ ನಮ್ಗೆ ಮೊನ್ನೆ ಜುಲೈ 25ಕ್ಕೆ 69 ರನ್ನಿಂಗ್ 69. ಅಲ್ಲ, ತಾರೀಕು ಹಾಗಾದ್ರೆ ಅದನ್ನೇ ನಿಮಗೆ 25/8 53 ಸರಿಯಾ? 1953 ಕರೆಕ್ಟ್. 1953 ಸರಿಯಾಗಿ ಸ್ಪಷ್ಟವಾಗಿ ಹೇಳಮ್ಮ. ಸಮಯ ಗೊತ್ತಿದೆಯಾ? ಈಗ ನಿಮ್ಗೆ 68 ವರ್ಷನಾ? 53 ಆದ್ರೆ 68 ವರ್ಷ ಆಗ್ತದೆ ಈಗ. ಹೌದು. 68. ರಿಟೈರ್ಡ್ ಆಗಿ 8-9 ಒಂದು ಅಂದಾಜು ಸಮಯ ಒಂದು ಹೇಳಿ. ಮಧ್ಯಾಹ್ನನ, ಬೆಳಿಗ್ಗೆನ, ರಾತ್ರಿಯ? ಬೆಳಗಿನ 5:30 ಬೆಳಿಗ್ಗೆ. ಸರಿ, ಉಂಟಲ್ಲ ಸರ್. ನಮಸ್ಕಾರಮ್ಮ. ನೋಡಿ, ನಮಸ್ಕಾರ. ಶತಭಿಷ ನಕ್ಷತ್ರ, ಕುಂಭರಾಶಿ ಅಲ್ಲ, ಇದು ಧನುರಾಶಿ, ಪೂರ್ವಾಷಾಢ ನಕ್ಷತ್ರ ಅಂತ ಹೇಳುತ್ತಾರೆ. 25/8/53 ಜುಲೈಗೆ. ಜುಲೈ ಆದ್ರೆ 7, 8 ಅಲ್ಲ ಅದು. ಜುಲೈ. ಪೂರ್ವಾಷಾಢ ನಕ್ಷತ್ರ, ಧನುರಾಶಿ. ಕರೆಕ್ಟ್. ಓಕೆ. ನಿಮಗೆ ಗೊತ್ತಿದೆ, 7.5 ಶನಿ ನಡೀತಾ ಇದೆ ಈಗ, ಮತ್ತೆ 7.5 ಶನಿ, ಅದು ನಿಮಗೆ ಗೊತ್ತಿದೆ. ಚತುರ್ಥ ಭಾವದಲ್ಲಿ ಜನನ, ಅದಲ್ಲದೆ ಅಷ್ಟಮಾಧಿಪತಿಯಾಗಿ 7.5 ಶನಿ. ಈಗ ರಾಹುಭುಕ್ತಿ, ಗುರುದಶೆಯ ಅಂತಿಮ ಹಂತದಲ್ಲಿದ್ದೀರಾ. ಈ ಅಂತಿಮ ದಶಾಂತ್ಯ ಕಾಲ, ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ಯಾವುದೇ ಒಂದು ವ್ಯಕ್ತಿಗೆ ದಶಾ ಪ್ರಾರಂಭ, ದಶೆಯ ಅಂತ್ಯ ಸಮಯ, ಆ ಒಂದು ವರ್ಷ ತುಂಬ ಅವರಿಗೆ ಜೀವನದಲ್ಲಿ ವೈಯಕ್ತಿಕ, ಸಾಂಸಾರಿಕ
ಸರಿ. ಮತ್ತೆ ಕೌಟುಂಬಿಕ ಮತ್ತೆ ಬಂಧುಗಳು ಹೋಗಿದೆ. ಇದು ಎಲ್ಲದರಲ್ಲಿಯೂ ಏರುಪೇರುಗಳಿರುತ್ತೆ. ನೆಮ್ಮದಿಯ ವಾತಾವರಣ ಕಡಿಮೆ ಆಗುತ್ತೆ ಅಲ್ಲಿ ಒಂದು. ಈಗ ನಿಮಗೆ ರಾಹು ನಿಮಗೂ ಸ್ವಲ್ಪ ಶಾರ್ಟ್ ಟೆಂಪರ್, ಬೇಗ ಸಿಟ್ಟಿಗೇಳುವ ಗುಣವೂ ಇದೆ ನಿಮ್ಮಲ್ಲಿ. ನೀವು ಸ್ವಲ್ಪ ಮೆಡಿಟೇಷನ್ ಮಾಡಿ, ಆದಷ್ಟು ವ್ಯಾಯಾಮ ಏನಾದರೂ ಮಾಡಿ, ಮೆಡಿಟೇಷನ್ ಮಾಡಿ. ಯಾಕೆಂದರೆ ಅಷ್ಟಮದಲ್ಲಿ ರಾಹು ಇದ್ದಾಗ ಏನು ಅಂತ ಹೇಳಿದರೆ, ಎದುರಿನವನು ಏನು ಹೇಳ್ತಾನೆ ಅಂತ ಕೇಳುವುದಕ್ಕಿಂತಲೂ ಅವನು ಇಂಥದ್ದೇ ಕೇಳ್ಬೋದು ಅಂತ ಹೇಳಿ ಮಾತಾಡಿಬಿಡುವುದು, ಅದು ತಪ್ಪಾಗುತ್ತೆ. ಹಾಗಾಗಿ ನಾನು ಹೇಳೋದು, ಈ ಅಷ್ಟಮದ ರಾಹು ನಿಮಗೂ ಸಹ ಈ ಸ್ವಲ್ಪ ಹಾರ್ಮೋನ್ ಪ್ರಾಬ್ಲಮ್ಗಳು ಅಥವಾ ದೇಹದಲ್ಲಿ ನರ ಸಂಬಂಧಪಟ್ಟ ಸಮಸ್ಯೆಗಳು, ಅದು ನಿದ್ದೆ ಬಾರದೇ ಇರುವ ಸಮಸ್ಯೆಗಳು, ಏನೋ ಕನಸುಗಳೆಲ್ಲ ಬರುವುದು, ಅಕಾಲ ಭೋಜನ, ಕರೆಕ್ಟ್, ಇಂತಹ ಎಲ್ಲ ದೈಹಿಕ ದುಸ್ಥಿತಿಗಳು ನಮ್ಮ ಮಾನಸಿಕ ಒತ್ತಡವನ್ನು ಹಾಳು ಮಾಡುತ್ತೆ ಅಂತ ಹೇಳ್ತೇನೆ. ದೇಹ ಆರೋಗ್ಯಪ್ರದವಾಗಿದ್ದಾಗ ಮನುಷ್ಯನಿಗೆ ಎಲ್ಲವೂ ಲವಲವಿಕೆಯ ಜೀವನವನ್ನು ಮಾಡುವ ಮನೋಗುಣಗಳಿರುತ್ತೆ. ನಾವು ಕೆಲವರು ಇಂಥ ಸಂದರ್ಭಗಳಲ್ಲಿ ಮನಸ್ಸಲ್ಲಿ ಎಣಿಸ್ಕೊಳ್ತಾರೆ. ನೀವೊಂದು ದಯವಿಟ್ಟು ಎಣಿಸ್ಕೊಳ್ಬೇಡಿ, ಅವನು ಮಾಟ ಮಾಡಿರ್ಬೋದು, ಇದೊಂದು ಮಾಟ ಮಾಡಿರ್ಬೋದು, ಅದೊಂದು ಆ ಭೂತದ ಸಮಸ್ಯೆ ಇರ್ಬೋದು, ಈ ಕುಟುಂಬ ದೈವದ ಸಮಸ್ಯೆ ಇರ್ಬೋದು. ಇಂತಹ ದಶಾಕಾಲಗಳಲ್ಲಿ ಅಂತಹ ಭಾವನೆಗಳು ಉಂಟಾಗುತ್ತೆ. ಆವಾಗ ಕೇಳಿಸ್ತಾ ಇದೆಯಲ್ಲ? ಹಲೋ, ಸರಿ, ಓಕೆ, ನಿಮಗೆ ಕೇಳಿಸ್ತಾ ಇದೆ ಅಂತ ಅನಿಸ್ತೇನೆ. ಹಾಗಾಗಿ ಇಂತಹ ಒಂದು ಗುರುದಶ ಏನು ಈ ಒಂದು ರಾಹುಭುಕ್ತಿ ಅಷ್ಟಮ ಭಾವದ ರಾಹು ಅವರಿಗೆ ಏನಾಗುತ್ತೆ ಅಂತ ಹೇಳಿದರೆ, ಇಂತಹ ಸಂದರ್ಭಗಳಲ್ಲಿ ಭೂತದೋಷ ಇದೆ, ಪ್ರೇತ ಬಾಧೆ ಇದೆ, ಮಾಟ ಮಂತ್ರಾದಿಗಳು ಮಾಡ್ತಾ ಇದ್ದಾರೆ, ಮನೆಗಳ ಎದುರಿಗೆ ಇವರಿಗೆ ಅನಿವಾರ್ಯವಾಗಿ ಏನೋ ಒಂದು ಲಿಂಬೆ ಹಣ್ಣು ಸಿಗೋದು ಅಥವಾ ಕುಂಕುಮದ ಪ್ಯಾಕೆಟ್ ಸಿಗೋದು, ಏನೋ ಒಂದು ಮನಸ್ಸಿನಲ್ಲಿ ಇಂತಹ ಭ್ರಮೆಗಳು ಅಥವಾ ಈ ದೈಹಿಕ ದುಸ್ಥಿತಿಯ ಕಾರಣದಿಂದಾಗಿ ಈ ಸ್ಥಿತಿಗಳು ಉಂಟಾಗಿರೋದ್ರಿಂದ ಅಷ್ಟಮದಲ್ಲಿ ರಾಹು ಬಂದಾಗ ಧನಕ್ಷಯ ಅಂತ ಹೇಳ್ತೀವಿ ನಾವು. ಅಂದರೆ ಹಾಗಾಗಿ ಅಲ್ಲಿ ಸ್ವಲ್ಪ ಈ ಬೇರೆ ಬೇರೆ ರೀತಿಯ ನಷ್ಟಗಳಿಗೆ ನಾವು ದಾರಿಯನ್ನು, ನಮ್ಮ ಮನಸ್ಸು ನಮ್ಮ ದಾರಿಯನ್ನು ಹುಡುಕುತ್ತೆ. ಅದರಿಂದ ಇದಕ್ಕೆ ಯಾವುದಕ್ಕೂ ಅವಕಾಶ ಕೊಡಬೇಡಿ. ಏನಿಲ್ಲ, ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ. ಅದಲ್ಲದೆ ನೀವು ಅಲರ್ಟ್ ಆಗಿರುವಂತಹ ಅಮ್ಮ, ನೀವು ಜೀವನದಲ್ಲಿ ಎಲ್ಲವನ್ನು ಸ್ಟ್ರೈಟ್ ಫಾರ್ವರ್ಡ್ ಆಗಿ, ಈ ಕೆಲವು ಸತ್ಯವಾಗಿ ನುಡಿದರೆ ಎದ್ದು ಬಂದು ಎದೆಗೆ ಒದ್ದ ಹಾಗೆ ಅಂತ ಇಂತಹ ಗಾದೆಗಳೆಲ್ಲ ನಮಗೆ ಕೆಲವು ಶಾಸ್ತ್ರ ಸುಳ್ಳಾಗ್ಬೋದು, ಗಾದೆ ಸುಳ್ಳಾಗುವುದಿಲ್ಲ. ಅಂತಹ ಕೆಲವು ಗುಣಗಳು ಒಂದು ವ್ಯಕ್ತಿಗೆ ಬಂಧುಗಳೊಂದಿಗೆ ಅಭಿಪ್ರಾಯ ವ್ಯತ್ಯಾಸಗಳನ್ನು ಕೊಡ್ತಾರೆ. ಅದಲ್ಲದೆ ನಿಮ್ಮ ಸ್ವಯಂಕೃತ ಹಿರಿಯರ ಯಜಮಾನರ ಶ್ರಮದ ಸಂಪತ್ತು, ಕೌಟುಂಬಿಕ ನೆಲೆಯಲ್ಲಿ ವಿವಾದಗಳು ನಡೆಯುವ ಸನ್ನಿವೇಶಗಳು ಇದರಲ್ಲಿ ಕಾಣಿಸ್ತಾ ಇದೆ. ಅದರಿಂದ ಇದನ್ನೆಲ್ಲ ಸಮಾಧಾನವಾಗಿ, ಪೀಸ್ ಆಫ್ ಮೈಂಡ್, ರಿಲ್ಯಾಕ್ಸ್ ಆಗಿ ಇದನ್ನು ಎಲ್ಲವನ್ನು ಇದು ನಿರ್ಧಾರಕ್ಕೆ ತಗೊಳ್ಳಿ, ಒಳ್ಳೆಯದಾಗತ್ತೆ. ದೇವರು ಒಳ್ಳೇದು ಮಾಡಲಿ. ನಮಸ್ಕಾರ. ಸರಿ, ಧನ್ಯವಾದಗಳಮ್ಮ ಕರೆ ಮಾಡೋದಕ್ಕೆ. ವೀಕ್ಷಕರೇ, ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬರ್ತದೆ. ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಬಂದೇ ಬಿಟ್ಟಿದೆ. ಸಾಕಷ್ಟು ಜನ ಕರೆಗಳನ್ನು ಮಾಡಿ ತಮ್ಮ ಪ್ರಶ್ನೆಗಳಿಗೆ ಗುರುಗಳಿಂದ ಉತ್ತರವನ್ನು ಕಂಡುಕೊಂಡಿದ್ದೀರಿ. ಬಹಳಷ್ಟು ಜನ ಪ್ರಯತ್ನ ಮಾಡಿದರೂ ಸಂಪರ್ಕವನ್ನು ಸಾಧಿಸುವುದಕ್ಕೆ ಸಾಧ್ಯ ಆಗಲಿಲ್ಲ. ಚಿಂತೆ ಮಾಡಬೇಕಾಗಿಲ್ಲ. ಮತ್ತೆ ಮುಂದಿನ ಭಾನುವಾರ ಇದೇ ಸಮಯಕ್ಕೆ ಈ ಜ್ಯೋತಿಷ ಲೋಕ ಕಾರ್ಯಕ್ರಮ ಮೂಡಿ ಬರ್ತದೆ. ಆ ಸಂದರ್ಭದಲ್ಲಿ ತಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಬೋದು ಅಂತ ಹೇಳುತ್ತಾ, ಅಥವಾ ನೇರವಾಗಿ ಅವರನ್ನು ಭೇಟಿ ಮಾಡಿ ಸಾವಕಾಶವಾಗಿ ತಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಬೋದು. ಆದರೆ ಭೇಟಿ ಮಾಡುವುದಾದರೆ ನೇರವಾಗಿ ಹೋಗಿ ಭೇಟಿ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದರೆ ನೀವು ಹೋದಂತಹ ಸಂದರ್ಭದಲ್ಲಿ ಅವರು ಅನ್ಯ ಕೆಲಸದಲ್ಲಿ ಅಥವಾ ಅನ್ಯ ಸ್ಥಳದಲ್ಲಿರ್ಬೋದು. ಹಾಗಾಗಿ ಭೇಟಿ ಮಾಡೋದಕ್ಕಿಂತ ಮೊದಲು ಅವರ ಭೇಟಿಯ ದಿನಾಂಕವನ್ನು ನಿಗದಿಪಡಿಸಿಕೊಳ್ಳಿ ಕರೆಗಳನ್ನು ಮಾಡೋದ್ರ ಮೂಲಕ ಅಂತ ಹೇಳುತ್ತಾ, ಅದಕ್ಕಾಗಿ ಅವರ ವಿಳಾಸವನ್ನು ಈಗ ನೀಡ್ತಾರೆ. ಜ್ಯೋತಿಷ ವಿದ್ವಾನ್ ಸಾಮ್ರಾಟ್, ಅಂತಾರಾಷ್ಟ್ರೀಯ ವಾಸ್ತುತಜ್ಞರಾಗಿರುವಂಥ ಗುರುಜಿ ಉಮೇಶ್ ಆಚಾರ್ಯರವರ ವಿಳಾಸ ಈ ರೀತಿದೆ. ಮಾತಾ ಕೃಪಾ, ಕಣ್ಣೂರು ಅಂಚೆ ಕಚೇರಿ ಎದುರು, ಕಣ್ಣೂರು, ಮಂಗಳೂರು. ಹೋಗುವುದಕ್ಕಿಂತ ಮೊದಲು 0824 22770003 ಈ ಸ್ಥಿರ ದೂರವಾಣಿ ಸಂಖ್ಯೆ, ಅಥವಾ ಸಂಚಾರಿ ದೂರವಾಣಿ ಸಂಖ್ಯೆಗಳಾದ 9632381703, 963238
1703 ಅಥವಾ 944982224443 944982224443 ಈ ಸಂಚಾರಿ ದೂರವಾಣಿ ಸಂಖ್ಯೆಗಳಿಗೆ ಕರೆ ಮಾಡಿ ಭೇಟಿಯ ದಿನಾಂಕವನ್ನು ನಿಗದಿಪಡಿಸಿ ಅಲ್ಲಿಗೆ ತೆರಳಿ ತಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಳಿ ಅಂತ ಹೇಳುತ್ತಾ ಕರೆಗಳನ್ನು ಮಾಡಿದ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿದ ತಮಗೆ ವಂದನೆಗಳನ್ನು ಹೇಳುತ್ತಾ ನಿಮ್ಮೆಲ್ಲರ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಿರುವಂಥ ಗುರುಗಳಿಗೆ ನಿಮ್ಮೆಲ್ಲರ ಪರವಾಗಿ ಮತ್ತು ನಮ್ಮ ಟಿವಿಯ ಸಮಸ್ತ ಬಂಧುಗಳ ಪರವಾಗಿ ಅನಂತ ಕೃತಜ್ಞತೆಗಳನ್ನು ಸಮರ್ಪಿಸುತ್ತಾ ಸರ್ವೇ ಜನಾಃ ಸುಖಿನೋ ಭವಂತು, ಸನ್ಮಂಗಲಾನಿ ಭವಂತು, ಭದ್ರಂ ಶುಭಂ ಮಂಗಲಂ.